ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಖಿಲ್ ಮತ ಮೂಕೆಡೆ ಎತ್ಕೊಂಡು ಹೊಸಕೊಳದ ಇನಿತ ಸುದ್ದಿವಂಚಲನ ಶುರು ಮಂತೊಂದಿಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಮುಗಿತಲದ ಲೇಸ್ ಶ್ರೀ ಕ್ಷೇತ್ರ ಕೊಲ್ಲೂರುದ ಪ್ರಧಾನ ಅರ್ಚಕರು ವೇದಮೂರ್ತಿ ಡಾಕ್ಟರ್ KN ಅಡಿಗರ್ನ ದಿವ್ಯ ಉಪಸ್ಥಿತಿಲು ಐತಾರ ಬೈಯಗ್ ಕ್ಷೇತ್ರದ ಎದುರದ ಬಾಕಿ ಮಾರ್ಕಂಡ ನಡೆತನು. ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಳ್ಳು ಧಾರ್ಮಿಕ ಸಾಮಾಜಿಕ ಸಂಘಟನೆಯಾದ ಪುಟ್ಟು ಪಡೆದು ಜನಪ್ರೀತಿನು ಪಡೆಯೊಂದು ಬುಲೆದು ಅಮೃತ ಮಹೋತ್ಸವದ ಸಂಭ್ರಮನ ಕರಿ 1 ವರ್ಷ ಪೂರ್ತಿ ಸರಣಿ ಕಾರ್ಯಕ್ರಮವಾದ ಆಚರಿಸಾಯಿನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಮುಗಿತರ ಲೇಸು ತಲಪಾಡಿ ಕ್ಷೇತ್ರದ ಎದುರದ ಬಾಕಿಮಾರ್ ಕಂಡಡು ಐತಾರ ಬಯಗ ನಡೆದನು. ಶ್ರೀ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಡಾಕ್ಟರ್ KN ಅಡಿಗ ತುಡರ್ ಬೆಳಗಾದ ಅಮೃತ ಮಹೋತ್ಸವದ ಮುಗಿತರ ಲೇಸನ್ನು ಉದಿಪನ ಮಲ್ತೇರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರಗ ಬೊಕ್ಕ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಗ ಒಂಜ ಕೊಂಜಿ ಅವಿನಾಭಾವ ಸಂಬಂಧ ಉಂಡು. ಶ್ರೀ ಕ್ಷೇತ್ರ ಕೊಲ್ಲೂರದ ಪ್ರತಿನಿಧಿಯಾದ ತಾನು ಇಡಗು ಬೈದೆ. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದಕ್ಲು ಧಾರ್ಮಿಕ ಬೊಕ್ಕ ಸಾಮಾಜಿಕವಾದ ಎಡ್ಡ ಬೇಲೆ ಮಂತದೇರು. 85 ವರ್ಷದ ಆಕ್ಲಿನ ಸಾಧನೆ ಬಾರಿ ಮಲ್ಲ. ಇಂದು ಇಂಚೆನೆ ದುಂಬರಿಯಡು ನನಲಾತು ಮಲ್ಲ ಸಾಧನೆಯನ್ನು ಅಕ್ಲು ಮಲ್ಪಡ ಪಡೆದ ವೇದಮೂರ್ತಿ ಡಾಕ್ಟರ್ KN ಅಡಿಗೇರು ಆಶೀರ್ವಚನದ ಪಾತ್ರ ಪಂಡೇರು. ಈ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ನಡೀತಾ ಇದೆ. ಈ ಅಮೃತ ಮಹೋತ್ಸವ ನಡೆಯಬೇಕಿದ್ದರೆ ಹಿಂದೆ ಈ ಸಂಘ 75 ವರ್ಷದ ಅನುಭವವನ್ನು ಹೊಂದಿದೆ. ಹಾಗೂ ಈ 75 ವರ್ಷ ಈ ಸನ್ನಿಧಿಯಲ್ಲಿ ಈ ಯುವಕ ಸಂಘ ಕಾರ್ಯಪ್ರವೃತ್ತರಾಗಿ ದುಡಿತಾ ಇದ್ದಾರೆ ಅಂತೇಳಿದರೆ ಈ ದುರ್ಗಾ ಪರಮೇಶ್ವರಿಯ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಈ ಸಂಘವೂ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ನನಗನ್ನಿಸ್ತದೆ. ಅಂದರೆ ಆ ದೇವಿಯ ಹೆಸರಲ್ಲೇ ಈ ಸಂಘ ನಡೀತಾ ಇದೆ. ಆ ದೇವಿಯೇ ಈ ಸಂಘಕ್ಕೆ ಶಕ್ತಿಯನ್ನು ತುಂಬಿ ಈ ಅಮೃತ ಮಹೋತ್ಸವದ ವರೆಗೆ ತಂದಿಟ್ಟಿದ್ದಾಳೆ. ಅದು ಮಾತ್ರ ಅಲ್ಲ, ಈ ಸಂಘ ಅಮೃತ ಮಹೋತ್ಸವದ ಈ ಮಹೋತ್ಸವವು ಇನ್ನು ಮುಂದೆ ದುರ್ಗಾ ಪರಮೇಶ್ವರಿ ಸೇವಾ ಸಂಘದ ಶತಮಾನೋತ್ಸವವನ್ನು ಸಹ ನಡೆಸುವಂತೆ ಆಗಲಿ. ಕಾರ್ಯಕ್ರಮಗ ಉದಿಪನದ ಚಾಲನೆ ಕೋರ್ನ ತಲಪಾಡಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ, ತಲಪಾಡಿ ಕ್ಷೇತ್ರಗ ಶ್ರೀ ಕ್ಷೇತ್ರ ಕೊಲ್ಲೂರದ ಪ್ರಧಾನ ಅರ್ಚಕರು ಡಾಕ್ಟರ್ KN ಅಡಿಗೇರು ನಮ್ಮ ಕ್ಷೇತ್ರಗ ಬತ್ತಿನವ್ವೆ ಮಲ್ಲ ಪುಣ್ಯ ಅರೆನ ಪಾದಸ್ಪರ್ಶಡು ನಮ್ಮ ಭೂಮಿ ಪಾವನಾಡು. ಅರೆನ ಮೂಲಕ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವಲ ಸಾರ್ಥಕ ಆಡು. ಶ್ರೀ ಕ್ಷೇತ್ರದ ಮಾತಾ ಅರ್ಚಕೇರೇನು ಸಿಬ್ಬಂದಿ ಬಳಗನು ಮಾನಾದಿಗೆ ಮಲ್ಪನ ಮಲ್ಲ ಬೇಲೆಲ್ಲ ಮಲ್ತೇರು.
ಸಂಘ ನನಲಾತು ಬುಲೆವಡ ಪಂಡದ ಆಶೀರ್ವಚನದ ಪಾತೆರ ಪಂಡೇರು ಮಿತ್ರ ತಲಪಾಡಿದೆಪ್ಪನ ಸನ್ನಿಧಾನಡು ಮಲಮಲ್ಲ ಸತ್ಕರ್ಮ ಮಲ್ಪಡು ಮುಂಚಿತ್ನ ಆಶೆ ಉಂಡಿದೆ ಯಾಕೆ ಎನ್ನಗ ಇಂಕುಲು ಚಾಕ್ರಿದ ಹಾಕಲು ಇಂಕ್ಲಿ ಮಲ್ಲಮಲ್ಲ ಸೇವೆ ಆಡು ಮುಂಚಿತ್ನ ಆಶೆ ಉಂಡು ಐನು ಇಂಕ್ಲು ಎರಡು ಅಪರೋಡಕ್ಕೆ ಎನ್ನಗ ಇಂಕ್ಲಿ ಮಲ್ಪರೆ ತಾಕತ್ತಿಚ್ಚಿ ಇಂಕುಲು ಇಂಕ್ಲ ಆಡಳಿತದ ಹಾಕಲು ಏರುಳ್ಳೆರ ಇಂಕ್ಲ ಮನಸ್ಸದ ಆಶೆನ ಅಕಲ್ಡ ನಿವೇದನೆ ಮಾಡ್ತಂದ ಅಂಡ ಡಾಕ್ಟರ್ ಮೋಹನ್ದಾಸ್ ರೈಕೊಳ್ಳಿರಿ ಮನವಣ್ಣ ಉಳ್ಳಿರಿ ಇಂಚಿತ್ನ ಅಕಲ್ ಅಂಚನೆ ನಮ್ಮ ಮಸ್ತ್ ಸಂಘ ಸಂಸ್ಥೆಗಳುಳ್ಳ ಇಂಕ್ಲ ಆಶೆನ ಅಕಲ್ಡ ನಿವೇದನೆ ಮಾಡ್ತೇನೆ ಇಂಕುಲು ಎಲ್ಲಿಯ ಯೋಚನೆ ಮಲ್ತಂಡ ಐದು ಮಲ್ಲ ವ್ಯವಸ್ಥೆ ಮಲ್ತು ಕೊಟ್ಟಂಚಿತ್ತ ವ್ಯವಸ್ಥೆ ಈ ಆಡಳಿತ ವರ್ಗಲ ಅಂಚನೆ ಈ ಸಂಘ ಸಂಸ್ಥೆ ದಾಖಲಿನ ಸಹಕಾರ ಅಂಚನೆ ನನ್ನ ಮಿತ್ತಿಗಳ ಇಂಕುಲು ನಿರಂತರ ಆ ತಲ್ಪಾಡ ದೇವರನ್ನ ಚಾಕರಿ ಮಲ್ತೊಂದು ಬತ್ನಾಡಿಗೆ ಇಂಚ ಐತರೈಕುಳು ಸಚ್ಚೊಣ್ಣೆ ಡಾಕ್ಟ್ರನ್ನ ಅಂಚನೆ ಮನವಣ್ಣನ ಆ ವ್ಯವಸ್ಥೆ ಈ ವ್ಯವಸ್ಥೆನೇ ಪೊರ್ಲು ಮಲ್ತು ಕೊಡ್ತಾರೆ ನನ್ನ ಮಿತ್ತಿಗಳ ಆ ತಲ್ಪಾಡ ದಪ್ಪನ ಸತ್ಕರ್ಮಗೂ ನಮ್ಮ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಸಹಿತವಾದ ಮಾತ ಈ ಮೂಜಿ ಗ್ರಾಮ ದಾಖಲಿನ ಸಹಕಾರಡು ನಮ್ಮ ಕ್ಷೇತ್ರ ಬೆಲಗಲಕನೆ ಈ ಮೂಜಿ ಗ್ರಾಮಗಳ ಬೆರಗೊಂದು ಬರಡು ಮಾತ ನಮ್ಮ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಮಾತ್ರ ಅಮೃತ ಮಹೋತ್ಸವನೇ ಆಚರಿಸಿನತ್ತಿ ನಮ್ಮ ಈ ಮೂಜಿ ಗ್ರಾಮದ ಸಂಘ ಸಂಸ್ಥೆ ಎಲ್ಲ ಇಂಚಿನ ಅಮೃತ ಮಹೋತ್ಸವ ಶತಮಾನ ಕಾರ್ಯಕ್ರಮವನ್ನು ತೂಪಣಚಿತ್ತು ಯೋಗನೆ ನಂಗೆ ದುರ್ಗಾ ಪರಮೇಶ್ವರಿ ದೇವರೇ ಅನುಗೈಪಡಿ ಅಮೃತ ಮಹೋತ್ಸವದ ನೆಂಪುದ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಪಾತೆರ್ನ ಮುಂಬೈ ಹೇರಂಬ ಇಂಡಸ್ಟ್ರೀಸ್ ಸಂಸ್ಥದ ಅಧ್ಯಕ್ಷರು ಕೊಡುಗೈ ದಾನಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಕಾರ್ಯಚಟುವಟಿಕೆಗೆ ಮೆಚ್ಚುಗೆಯನ್ನು ಸೂಚಿಸಾದ ಸಂಘ ಇಂಚಿತ್ತಿ ಎಡ್ಡೆ ಬೇಲೆನು ನಿರಂತರವಾದ ಮಲ್ಪಡ ಪಂಡದ ಎಡಬೈಕೆರು ಈ ಕ್ಷೇತ್ರದ ಬಗ್ಗೆ ಮುಖ ವೇದಿಕೆ ಹಿಡಿತನ ಗಣ್ಯಾತಿ ಗಣ್ಯರೇ ಪೂಜ್ಯ ಅರ್ಚಕರೇ ಅವಳ ಎನ್ನ ಆತ್ಮೀಯವಾಯಿನ ಕ್ಷೇತ್ರ ಎನ್ನ ಪವಿತ್ರವಾಯಿನ ಕ್ಷೇತ್ರ ಮೂಕಾಂಬಿಕಾ ಕ್ಷೇತ್ರ ಅಲ್ತ ಅರ್ಚಕರು ಉಳ್ಳರು ಅವು ಹೆಂಗೆ ಒಂದು ಬಾರಿ ಖುಷಿಯಾನ ದಯಮಾಡಿ ಆದಿಶಂಕರಾಚಾರ್ಯ ಸ್ಥಾಪನೆ ಮಲ್ತನೆಂಚಿನ ಮೂಕಾಂಬಿಕಾ ಕ್ಷೇತ್ರ ದೇವಿ ಕ್ಷೇತ್ರ ಅವು ಹೆಂಗೆ ಪರಮ ಪವಿತ್ರವಾಯಿನ ಕ್ಷೇತ್ರ ದಯಮಾಡಿ ನಾನು ದೇವಿ ಆರಾಧಕಿ ಅಂಚನೆ ಮುಲ್ತ ಅರ್ಚಕರು ಉಳ್ಳರು ಈರೆಗಳ 2 ಜನಕ್ಕಲ್ಲ ನಮಸ್ಕಾರ ಮಲ್ತು ಶ್ರೀ ಕ್ಷೇತ್ರ ಕೊಲ್ಲೂರದ ಪ್ರಧಾನ ಅರ್ಚಕರು ವೇದಮೂರ್ತಿ ಡಾಕ್ಟರ್ ಕೆಎನ್ ಅಡಿಗ ಉದ್ಯಮಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬುಲೆಚಿಲ್ಡ್ ಮಲ್ಲ ಕೊಡುಗೆ ಕೊಡ್ದು ಸಂಸೆಗಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಪಡೆಯಿನ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಉದ್ಯಮಿ ತಲಪಾಡಿ ರೈ ಮಹಲ್ದ ರಾಮ್ ಮನೋಹರ್ ರೈ ಶಾರದಾ ವಿದ್ಯಾಸಂಸ್ಥದ ಅಧ್ಯಕ್ಷರು ಪ್ರೊಫೆಸರ್ ಎಂಬಿ ಪುರಾಣಿಕ್ ತಲಪಾಡಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ ಸೇರ್ನಂಚ ತಲಪಾಡಿ ಕ್ಷೇತ್ರದ ಮಾತಾ ಅರ್ಚಕ ಬಳಗ ಸಿಬ್ಬಂದಿ ಬಳಗದಕ್ಲಿಗ್ ಅಮೃತ ಮಹೋತ್ಸವದ ವಿಶೇಷವಾದ ಮಾನಾದಿಗೆ ಮಲ್ತದ ಗೌರವಿಸಾಯರು ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆಗೆ ಮಾರ್ಗದರ್ಶನ ಕೊರ್ನ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳಿಯರಿಗೆ ಅಭಿನಂದನೆ ಸಂದಾಯರು ಅಂಚನೆ ಅಮೃತ ಮಹೋತ್ಸವ ಸಮಿತಿದ ಪದಾಧಿಕಾರಿಗಳ ಗೌರವದ ಅಭಿನಂದನೆ ಸಂದಾಯರು ತಲಪಾಡಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸಾಂತೆಗುತ್ತು ಡಾಕ್ಟರ್ ಮೋಹನ್ ದಾಸ್ ರೈ ಗುರ್ಕಾರ್ಮಣಿ ವಹಿಸುತ್ತಿದ್ದರು ಕುಡ್ಲ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಉದ್ಯಾವರಮಾಡ ಶ್ರೀ ಅರಸು ಮಂಜುಷ್ನಾರ ಕ್ಷೇತ್ರದ ಮಾಜಿ ಆಡಳಿತ ಮೊಕ್ತೇಸರರು ತಲಪಾಡಿ ದೊಡ್ಡ ಮನೆತ ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ಅಲಂಕಾರ ಗುಡ್ಡೆ ಶ್ರೀ ಮಲರಾಯ ಧೂಮಾವತಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ತಲಪಾಡಿ ದೊಡ್ಡ ಮನೆ ರವೀಂದ್ರನಾಥ್ ಶೆಟ್ಟಿ ಕುಡ್ಲ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರೇಮಾನಂದ ಕುಲಾಲ್ ಕುಡ್ಲದ ಮಾಜಿ ಮಹಾಪೌರರು ಶಶಿಧರ್ ಹೆಗ್ಡೆ ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಟಿಪಿಎಂ ಪಕಳ ಉದ್ಯಮಿ ಕಿನ್ಯಗುತ್ತು ಪ್ರಭಾಕರ್ ಶೆಟ್ಟಿ ತಲಪಾಡಿ ಮಧುವಿಜಯದ ಡಾಕ್ಟರ್ ದಿವ್ಯಾ ಶೆಟ್ಟಿ ಮಂಗಲ್ಪಾಡಿ ಅಂಬಾರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ವಿಜಯ ಪಂಡಿತ್ ಮುಂಬೈ ಉದ್ಯಮಿ ಭಾಸ್ಕರ್ ಪೂಜಾರಿ ದೊಡ್ಡಗುರಿ ನೆತ್ತಿಲ ಹೊಸಂಗಡಿ ಅಂಕಿತ್ ಹಾರ್ಡ್ವೇರ್ದ ದಾಮೋದರ್ ಪಟ್ಪು ತಲಪಾಡಿ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಲೇಸುಗದಿಗಿಡಿದ್ದರು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಸದಸ್ಯರು ಲಿಖಿತ ಬೊಕ್ಕ ಬಳಗದಕ್ಲು ಪ್ರಾರ್ಥನೆ ಪಂಡೇರು ಅಧ್ಯಕ್ಷರು ರಮೇಶ್ ಆಳ್ವ ದೇವಿಪುರ ಸಭೆ ನೆತ್ಕೊಂದು ಪ್ರಾಸ್ತಾವಿಕ ಪಾತೆರ ಪಂಡೇರು ದಯಾನಂದ ಕತ್ತಲ್ಸಾರ್ ಬೊಕ್ಕ ಸದಾಶಿವ ಆಳ್ವ ದೇವಿಪುರ ಸಭೆ ಸುಧಾರಿಕೆ ಮಲ್ತೇರು ನಾರಾಯಣ ದೇವಿಪುರ ಸೊನ್ನೆ ಸಂದಾಯರು ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್ ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ
ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು. ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು. ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ. ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, ಎಲ್ಐಸಿ ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 926554. ಸುದ್ದಿವಂಜಲಿಗೆ ಸ್ವಾಗತ. ಪಿಲಾರ ಲಕ್ಷ್ಮೀಗುಡ್ಡೆ ಶ್ರೀ ನಾಗಬ್ರಹ್ಮ ಕ್ಷೇತ್ರದ 15ನೇ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವ ಐತಾರ ನಡೆತನದು. ಪಿಲಾರ ಲಕ್ಷ್ಮೀಗುಡ್ಡೆದ ಶ್ರೀ ನಾಗಬ್ರಹ್ಮ ಕ್ಷೇತ್ರದ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾದಿತ್ತಿನ ಕೀರ್ತಿಶೇಷ ವೇದಮೂರ್ತಿ ಬಿ ಕೇಶವ ಜೋಗಿತ್ತಾಯ ಬಂಗಳಾಯಿ ಇಂಬೆರ್ನ ಆಶೀರ್ವಾದಡು ಐತಾರ್ ನಡೆತನದು. ಶ್ರೀ ಕ್ಷೇತ್ರದ ನಾಗಬನಟ್ ಕಾಂಡೆ ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ, ನವಕ ಕಲಶ, ಗಣಹೋಮ, ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ನಾಗತಂಬಿಲ, ರಕ್ತೇಶ್ವರಿ ತಂಬಿಲ, ಆಶ್ಲೇಷ ಬಲಿ, ಪೂಜಾದಿ ವೈದಿಕ ವಿಧಿಕ್ಲೆನು ಐತಾರ ಕಾಣೆ ನಡಪಾಯರು. ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ, ಪಲ್ಲ ಪೂಜೆ, ಅನ್ನ ಸಂತರ್ಪಣೆ ನಡೆದರು.
ಸಮಿತಿದಲ್ಲಿ ಮಾತ ಭಕ್ತರನ್ನಾಗಲಿ ಮಾತು ಸೇರಲು ನಾಗದೇವರ ಶ್ರೀ ವೆಂಕಟೇಶ್ವರ ಸತ್ಯನಾರಾಯಣವರ ಪ್ರಾರ್ಥನೆ ಮಾಡ್ಕೊಳ್ಳೋದಾಯ್ತು ಕಾಂಡೆ ಸ್ವಸ್ತಿ ಪುಣ್ಯಾವಚನ ಮಾತಾಡೋದು ಮಾತ ಶುದ್ಧ ಶಬ್ದ ಕೇಳಿದ್ದು ತೂತಲೆ ಅಲ್ಲಿ 60 ಗಂಟೆ ಅಂಚಿನ ಸಮಯದಲ್ಲಿ ಆತ ಸಾನ್ನಿಧ್ಯ ಇರ್ತದೆ ಜಾಗ ಪಂಡ ಪಂಡ ಸಾನ್ನಿಧ್ಯ ಇರ್ತದೆ ಜಾಗ ಒಟ್ಟಾರೆ ಓಲಾಣಿ ಕಾಂಕ್ರೀಟ್ ಕಟ್ಟ ಕಟ್ಟದ್ದು ನಮ್ಮನ್ನು ಮತ್ತು ಅಂಚಿನ ಜಾಗ ಒಂದು ಜೀವಂತ ಸರ್ಪೇಕು ಅಂಚಿನ ಜಾಗ ಈ ಜಾಗ ಮಾಡ್ತಾನೆ 15 ವರ್ಷದ ಹೆಚ್ಚು ಇತ್ತ ನಾವು ಪ್ರತಿ ವರ್ಷ ಈ ಸೇವೆಗಳನ್ನು ಮಾಡ್ಕೊಂಡು ಅಂಚನೆ ತಿಂಗಳು ಪಂಚಮಿಗಳ ಮಾತ್ರ ಕ್ಷೀರಾಭಿಷೇಕ ಮಾತ್ರ ಮಾಡ್ಕೊಳ್ತಾರೆ ಕನ್ನಡ ಮಾಂತಿಂಚಿ ಈ ಮಾಂತಿಂಚಿ ಕರ್ಮಾವಳಿ ದಾನೆಲ್ಲ ತಿರುದ ತೆರಿಯಂಜನ ದಾನೆಲ್ಲ ಲೋಕದಲ್ಲಿ ಐಕ ಮಾತ ನಾಗದೇವಿ ರಕ್ತೇಶ್ವರಿ ಕ್ಷಮೆ ಕೊಡು ಮಾಂತಿಂಚಿ ಸೇವೆಯನ್ನು ಸಂತೋಷವಾಗಿ ಅವರ ಸ್ವೀಕಾರ ಮಾಡ್ತಾರೆ ಅಂಚನೆ ಮಸ್ತ್ ಜನ ನಾಗ ತಂಬೆಲ ಸೇವೆಯನ್ನು ಆಶ್ಲೇಷ ಬಲಿ ಸೇವೆಯನ್ನು ಅಕಲಕಲ ಕೆಲವು ಪ್ರಾರ್ಥನೆ ಈಡೇರಿರಬಹುದು ಕೆಲವು ಬರಕೆ ಪ್ರಾರ್ಥನೆ ಈಡೇರಿದ್ದು ಕೆಲವೊಂದು ಪ್ರಾರ್ಥನೆ ಈಡೇರಿರಬಹುದು ಆ ಸೇವೆಯನ್ನು ಮಾಡ್ಕೊಂಡು ಅಟ್ಲಟ್ಲ ಬಾ ಸಂಕಲ್ಪದಿಂದ ಆಶ್ಲೇಷ ಬಲಿ ಅಥವಾ ನಾಗ ತಂಬಿಲ ಮಾತ ಮಾಡ್ತಾರೆ ಅಟ್ಲ ಮನಸ್ಸೋಪಿಷ್ಟಲು ಪ್ರಾರ್ಥನೆಗಳು ಪೂರ ಈಡೇರಬೇಕ ನಾಗದೇವಿ ರಕ್ತೇಶ್ವರಿ ಅನುಗ್ರಹ ಮಾಡ್ಕೊಂಡು ಅಂಚನೆ ನಿಕ್ಲೆಗ್ಲ ಒಂದು ಸಮಿತಿ ಕಟ್ಲೆಗ್ಲ ತಿಂಗಳು ಮಸ್ತ್ ಜನ ಬರ್ತದೆ ತನು ಮನ ಧನ ಸಹಕಾರ ಕೊಡ್ತಾರೆ ಅಂಚನೆ ಏನಿಲ್ಲ ಕೆಲವರೇ ಬರೆಯಲಾದಿತ್ತು ಕೆಲವರು ಬರ್ತದೆ ಬೇತೆ ರೀತಿಯ ಸಹಕಾರ ಕೊಡ್ತಿರ್ತಾರೆ ಕೆಲವರು ಅಲ್ಪ ದೂರಡಿ ತಂದೆ ದುಡ್ಡು ಕಡಪಣ್ಣ ಇಂಚಿನ ದಾನ ಸೇವೆಯನ್ನು ಕೊಡ್ತಿರ್ತಾರೆ ಅಟ್ಲ ಮಾತ ಮನಸ್ಸೋಪಿಷ್ಟವರು ಪ್ರಾರ್ಥನೆಯನ್ನು ದೂರ ನಾಗದೇವಿ ರಕ್ತೇಶ್ವರಿ ಈಡೇರ್ಸ್ ಅವರು ಮುಖ್ಯವಾದ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ಳೋದಾಯ್ತು ಸುರುಟು ಬೋಡಾಗ ನಂಗೆ ಆರೋಗ್ಯ ಮಾತೆರೆಗಳ ಇಂಥ ಆರೋಗ್ಯ ಭಾಗ್ಯ ಅಂಚನೆ ಆಯುಷ್ಯ ಅಂಚನೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಅಂಚನೆ ಮಾನ್ಪಿಂಚಿ ಉದ್ಯೋಗ ವ್ಯವಹಾರಗಳು ಕೀರ್ತಿನ ಧಾರಾಳ ಕೈತುಂಬ ಸಂಪಾದನೆ ಅಂಚನೆ ಕೀರ್ತಿನ ಗೌರವ ಸ್ಥಾನಮಾನಾದಿಗಳನ್ನು ಮಾತು ಅನುಗ್ರಹ ಮಾಡ್ತದೆ ಬರ್ದಿಂಚಿ ಬರ್ಪಿಂಚಿ ಅವಮಾನ ಅಪವಾದಗಳನ್ನು ಮಾತು ದೂರ ಮಾಡ್ತದೆ ಅಂಚನೆ ದಾನಾಂಡ ರೋಗ ಬಾಧೆಗಳು ಚರ್ಮ ರೋಗಗಳು ತನ್ನ ದಾನಾಂಡ ಇತ್ತಂಡ ಅಂಚಿನ ರೋಗಾದಿಗಳನ್ನು ಕೂಡ ನಾಗದೇವರು ದೂರ ಮಾಡ್ಬೋದು ಮುಖ್ಯವಾದ ಆಶ್ಲೇಷ ನಾಗದೇವರು ಸಂತಾನವು ಅಂಚನೆ ಚರ್ಮ ರೋಗಗಳಿಗೆ ಕೆಲವೊಂದು ವ್ಯಾಧಿಗಳಿಗೆ ಮಾತ್ರ ಪರಿಹಾರನೇ ನಾಗದೇವರು ಸುಬ್ರಹ್ಮಣ್ಯ ಗೊತ್ತಿತ್ತು ಪಂಚಮಿ ದಾನಿ ಮತ್ತು 1000 ಆಶ್ಲೇಷ ಬಳಿ ಮಾತಾಡೋದು ನಮ್ಮ ಈ ಸನ್ನಿಧಾನದಲ್ಲಿ ಮಾತಾಡೋ ಪರವಾದ ಮಾತಂದರು ಅಂಚಿನ ಮಾತ ತಾಯಿ ನಮ್ಮ ಪ್ರಾರ್ಥನೆ ಮಾಡ್ತದ ಮಾಂತ ಸೇವೆಗಳನ್ನು ಮಾಡ್ತಾರ ಪೂರ ನಾಗದೇವರು ಪ್ರಾರ್ಥನೆಯಲ್ಲಿ ಈಡೇರಿಸೋರು ಅಂಚನೆ ಕುಂಭದ ಸಾನ್ನಿಧ್ಯ ವೃದ್ಧಿಯ ನನ್ನ ಮುಲ್ಪ ಹೆಚ್ಚಿನ ಭಕ್ತ ಜನರಿಗೆ ಬರ್ಬಿಲಕ ಆ ನಾಗದೇವರು ಅನುಗ್ರಹ ಮಾಡ್ತು ಅಂಚನೆ ದಾನಾಂಡ ಮನಸ್ಸು ಕ್ಲೇಶೋಲಿ ತಂಡ ಎರಗಾಂಡ ದಾನಾಂಡ ಅಕ್ಲಾಪುಲಾಯಿ ಸಮಿತಿದ ಕುಲಾಯಿ ತಂಡ ದಾನ ಮನಸ್ತಾಪ ಆಯ್ತಂಡ ಇನ್ನು ದೂರ ನಾಗದೇವರು ದೂರ ಮಾಡಿದ್ರು ನನ್ನ ಮಿತ್ರಕ್ಕೆ ನಿರ್ಲಾ ವಿಜೃಂಭಣೆ ಇರ್ತಾವ ಸೇವೆ ಕೊಡ್ತಿಲೆಕ್ಕ ಅನುಗ್ರಹ ಮಾಡ್ಬೋದು ಆ ಸೇವೆ ಕೊಡ್ತೀನಿ ಭಾಗ್ಯನ ಅನುಗ್ರಹ ಮಾಡ್ಬೋದು ಐಕ್ ಬೋಡಾಪಿಂಚಿ ಸಂಪತ್ತನ್ನು ಅನುಗ್ರಹ ಮಾಡ್ಬೋದು ಅಂಜನೆ ಜೋಕ್ಲೆ ಮಾತಾಡಿದೆ ವಿದ್ಯಾ ಬುದ್ಧಿನ ಅನುಗ್ರಹ ಮಾಡ್ಬೋದು ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಎಲ್, ಕಾರ್ಯಾಧ್ಯಕ್ಷರು ಸಂಜೀವ ಪಿಲಾರ್, ಕಾರ್ಯದರ್ಶಿ ಚಂದ್ರಹಾಸ್ ಪಿಲಾರ್, ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಪಿಲಾರ್, ಮಹಿಳಾ ವಿಭಾಗದ ಅಧ್ಯಕ್ಷರು ಸೌಮ್ಯ ಎಸ್ ಪಿಲಾರ್, ಕಾರ್ಯದರ್ಶಿ ಸೌಮ್ಯ ಮನೋಹರ್, ಕೋಶಾಧಿಕಾರಿ ದೀಪಿಕಾ ದಾಸ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಮುತಾಲಿಕೆಡಿದ್ದಾರೆ.
ಪರಿಸರದ ಭಕ್ತ ಬಂಧುಲು ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದ್ವಿತೀಯ ವರ್ಷದ ಪುಣ್ಯ ಸ್ಮರಣೆ. ಕೀರ್ತಿಶೇಷ ಬಾಲಕೃಷ್ಣ ಪೂಜಾರಿ ಭಂಡಾರಮನೆ ಕಿನ್ಯ ನಿಧನ 27/1/2022. ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸಿ ಬದುಕು ರೂಪಿಸಿ ಸರಳ ಸಜ್ಜನಿಕೆಯ ಜೀವನ ನಡೆಸಿ ನಮಗೆಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರರಾಗಿ ಸದಾ ಹಸಿರಾಗಿರುವ ನಿಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಭಾವಪೂರ್ಣ ನಮನ. ಲಕ್ಷ್ಮೀ ಪೂಜಾರಿ, ಐತಪ್ಪ ಪೂಜಾರಿ, ರೇವತಿ ಪೂಜಾರಿ, ಕಿಶೋರ್ ಪೂಜಾರಿ, ರೇವತಿ ಪೂಜಾರಿ, ಸುನಿಲ್ ಪೂಜಾರಿ, ನಮ್ರತ ಪೂಜಾರಿ, ರಾಜೇಶ್ ಪೂಜಾರಿ, ಪ್ರಮೀಳಾ ಪೂಜಾರಿ, ಜಗದೀಶ್ ಪೂಜಾರಿ, ಕವಿತಾ ಪೂಜಾರಿ, ಕೃಷ್ಣಪ್ಪ ಪೂಜಾರಿ, ಜಯಂತಿ ಪೂಜಾರಿ, ಉದಯ್ ಪೂಜಾರಿ, ಅಶ್ವಿನಿ ಪೂಜಾರಿ, ರಂಜಿತ್ ಪೂಜಾರಿ, ಸುದರ್ಶನ್ ಪೂಜಾರಿ, ಗಾನಶ್ರೀ, ವಿಹಾನ್, ಲವ್ಯಾಂಶ್ ಪೂಜಾರಿ. ಮನೆ ನಿರ್ಮಾಣದ ಆಲೋಚನೆಯೇ ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ. ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್. ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 082422815993. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಪಡೀಲ್ಡ್ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಂಸ್ಥಾಪನಾ ವಾರ್ಷಿಕ ದಿನ ಅಂಚನೆ ಸಭಾಂಗಣಗೂ ಒದಗಾಯಿನ ಹೊಸ ಹವಾನಿಯಂತ್ರಿತ ವ್ಯವಸ್ಥೆ ಸೌರ ಘಟಕದ ವ್ಯವಸ್ಥೆದ ಉದಿಪನ ಲೇಸು ಕುಡ್ಲದ ಕೇಂದ್ರ ಕಚೇರಿ ಐತಾರ ನಡಪಾಯಿರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಸ್ಥಾಪನಾ ದಿನಾಚರಣೆ ಹವಾನಿಯಂತ್ರಿತ ಸಭಾಂಗಣ ಬೊಕ್ಕ ಹೊಸ ಸೌರ ವಿದ್ಯುತ್ ಘಟಕದ ಉದಿಪನ ಲೇಸು ಪಟೀಲ್ದ ಆತ್ಮಶಕ್ತಿ ಸೌಧ ಸಭಾಂಗಣಡ್ ಐತಾರ್ ನಡೆದನು. ಮಾಜಿ ಸಚಿವರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ರಮನಾಥ್ ರೈಕ್ಲು ಹೊಸ ಸೌರ ವಿದ್ಯುತ್ ಘಟಕನು ಉದಿಪನ ಮಲ್ತದ ಹೆಚ್ಚಿನ ಸಹಕಾರಿ ಸಂಘಲು ಸಮಾಜದ ಏಳಿಗೆಗಾದ ಶ್ರಮಿಸ ಹೊಂದುಂಡು. ರಾಷ್ಟ್ರೀಕೃತ ಬ್ಯಾಂಕುಲು ಕೊರ್ಪಿನ ಸೇವೆರ್ದು ಹೆಚ್ಚಿನ ಸೇವೆಯನ್ನು ಕೊರೊಂದುಂಡು. ಒಂತ ಸಮಯಡ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಾಧನೆ ಮಲ್ಲ ಇತ್ತದು. ಈ ಸಂಘ ಮಹಿಳಾ ಸಬಲೀಕರಣಗ ದಿಂಜ ಒತ್ತು ಕೊರೊಂದುಂಡು. ಅಂಚನೆ ಜನಕ್ಲಿನ ವಿಶ್ವಾಸನ ಪಡೆದ ಬಗೆಟ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಾಯಿರು. ಬಹುಶಃ ಆದ್ದರಿಂದಾಗಿ ಇವತ್ತು ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಜನರಿಗೆ ಆಕರ್ಷಣೆ ಆಗಿದೆ. ಯಾಕೆಂತ ಹೇಳಿದ್ರೆ ಏನೇ ಒಂದು ವ್ಯವಸ್ಥೆ ಆಗಬೇಕಾಗಿದ್ರೂ ಕೂಡ ಸ್ಥಳೀಯರೇ, ಬೋಲಾರು ನಮ್ಮವರು, ನಿರ್ದೇಶಕರು ಅವರು ನಮ್ಮವರು, ನಮ್ಮ ಜನ ಇದ್ದಾರೆ. ಆದ್ದರಿಂದ ನಮಗೆ ಏನೋ ಒಂದು ವ್ಯವಸ್ಥೆಗೆ ಅಲ್ಲಿಂದ ಅನುಕೂಲ ಆಗುತ್ತೆ, ಮತ್ತು ಏನಾದರೂ ಸಮಸ್ಯೆ ಬಂದರೆ ಅವರು ನಮಗೆ ರಕ್ಷಣೆ ಇದ್ದಾರೆ ಅಂತ ಹೇಳುವಂಥ ಒಂದು ಮನೋಭಾವನೆ ಜನರಲ್ಲಿ ಕೂಡ ಬಂದಿದೆ. ಆದ್ದರಿಂದಾಗಿ ಸಹಕಾರಿ ಸಂಘದ ಮೇಲೆ ಜನರ ವಿಶ್ವಾಸ ಜಾಸ್ತಿ ಆಗ್ತಕ್ಕಂಥ ನಾವು ಇವತ್ತು ನೋಡ್ತಾ ಇದ್ವಿ. ಬಹುಶಃ ಇವತ್ತು ಎಲ್ಲ ಭಾಗದಲ್ಲಿ ಸಹಕಾರ ಸಂಸ್ಥೆಗಳು ತನ್ನದೇ ಆದಂಥ ಒಂದು ಯಶಸ್ವಿಯನ್ನು ಕಾಣ್ತಾರೆ. ನಾನು ಕೂಡ ಒಂದು ಸಣ್ಣ ಸಹಕಾರಿ ಬ್ಯಾಂಕನ್ನು ಶುರು ಮಾಡಿದೆ ಇತ್ತೀಚಿನ ದಿವಸಗಳಲ್ಲಿ. ನಮ್ಮ ಬೇಬಿ ಕುಂದರ್ರವರು ಇವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದರೆ, ನಾವೆಲ್ಲ ಕೆಲವು ಜನ ಬೇರೆ ಬೇರೆ ಸಮಾಜ ಜನರು ಕೂಡ ನನ್ನ ನಿರ್ದೇಶಕ ಮಂಡಳಿ ಸದಸ್ಯರಾಗಿದ್ದುಕೊಂಡು ನಾವು ಶುರು ಮಾಡಿದ್ದೇವೆ. ಮುಂದಕ್ಕೆ ನಮಗೂ ಒಂದು ಅಪೇಕ್ಷೆ ಇದೆ, ಸಮಾಜಕ್ಕೆ ಬೇಕಾದಂಥ ದೊಡ್ಡ ಬ್ಯಾಂಕಾಗಿ ಪರಿವರ್ತನೆ ಆಗಬೇಕು ಅಂತ ಆಶೆ ಇದೆ. ಆದರೆ ನೀವು ಮಾಡಿರ್ತಕ್ಕ ಸಾಧನೆ ನೋಡಿದಾಗೆ ನಾವು ಭಾಳ ಸುಮಾರು ಹಿಂದೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಬೇಕಾಗಿದೆ. ಹೊಸ ಹವಾನಿಯಂತ್ರಿತ ಸಭಾಂಗಣನು ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಉದಿಪನ ಮಲ್ತದ. ಸಂಘದ ಸಭಾಂಗಣ ದುಂಬುದ ದಿನೊಕ್ಲಿಡು ಮಾತಾ ವರ್ಗದ ಬಡ ಜನೊಕ್ಲಿಗೂ ಅವಕಾಶ ಕಲ್ಪಿಸಾದ ಕೊರಡು. ಹೆಚ್ಚಿನ ರಾಷ್ಟ್ರೀಕೃತ ಬ್ಯಾಂಕ್ಲು ಶುರುವಾಯಿನವು ದಕ್ಷಿಣ ಕನ್ನಡ ಜಿಲ್ಲೆಡೆ. ಈ ನಿಟ್ಟಿಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬ್ಯಾಂಕಿಂಗ್ ಕ್ಷೇತ್ರಡು ತುಳುನಾಡು ಕೊರ್ನ ಕೊಡುಗೆ ಅಪಾರವಾಯಿನವು. ದುಂಬುದ ದಿನೊಕ್ಲಿಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮಾತಾ ಶಾಖೆಲು ಸ್ವಂತ ಕಟ್ಟೋನನ್ನು ಪಡೆವಡು. ಇನ್ನಕ್ಕೆ ಶ್ರಮಿಸ ಒಂದು ಪುನಃ ಅಧ್ಯಕ್ಷರು ಬೊಕ್ಕ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಸೋಮ್ಯನ್ ಸಂದಾಯರು. ಹಾಗಾಗಿ ಎಲ್ಲವೊಂದು ಕಡೆ ಸಹಕಾರದ ವ್ಯವಸ್ಥೆಗಳಲ್ಲಿ ಒಂದು ಬ್ಯಾಂಕ್ ಯಶಸ್ವಿಯಾಗಿ ಭಾಳ ದೊಡ್ಡ ರೀತಿಯಲ್ಲಿ ಪ್ರಗತಿಯಾಗಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡ್ತಾ ಇರುವಂಥದ್ದು ಕೂಡ ನಮ್ಮ ಜಿಲ್ಲೆಯಲ್ಲಿ ಭಾಳ ಅತ್ಯಧಿಕ. ಇವತ್ತು
SDCC ಬ್ಯಾಂಕ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ, ಆತ್ಮಶಕ್ತಿ ಬ್ಯಾಂಕ್ ಚಿತ್ತರಂಜನ್ ಬೋಳರ್ ಅವರ ನೇತೃತ್ವದಲ್ಲಿ, ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು ಯಶಸ್ವಿಯಾಗಿ ಆರ್ಥಿಕವಾಗಿ ವ್ಯವಸ್ಥಿತವಾಗಿ ಬೆಳೀಲಿಕ್ಕೆ ಜನರಿಗೆ ಅವಕಾಶಗಳನ್ನು ಕೊಡ್ತಾ ಇದೆ. ಇವತ್ತು ಆರ್ಥಿಕವಾಗಿ ಬೆಳಿಬೇಕು ಅಂತೇಳಿ ಆದರೆ ಬೇರೆ ಬೇರೆ ರೀತಿಯ ಸಹಕಾರಗಳು ಪ್ರತಿಯೊಬ್ಬರದ್ದು ಅವಶ್ಯಕತೆ ಇದೆ. ಇವತ್ತು ಈ ಬ್ಯಾಂಕನ್ನು ಮುನ್ನಡೆಸ್ಕೊಂಡು ಹೋಗುವುದು ಭಾಳ ದೊಡ್ಡ ಜವಾಬ್ದಾರಿ. ಯಾಕೆ ಅಂತ ಹೇಳಿದರೆ, ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನನ್ನು ಲೋನ್ ಮಾಡುವಾಗ ನಾವು ಸಹಜವಾಗಿ ಬ್ಯಾಲೆನ್ಸ್ ಶೀಟನ್ನು ನೋಡ್ತೇವೆ. ಬ್ಯಾಲೆನ್ಸ್ ಶೀಟ್ ನೋಡಿ ಅವರಿಗೆ ಸಂಬಳ ಎಷ್ಟಿದೆ, ಅಥವಾ ಅವರಿಗೆ ಆದಾಯ ಎಷ್ಟಿದೆ, ಅವರಿಗೆ ಎಷ್ಟು ಹಣ ಕಟ್ಟಬಲ್ಲರು ತಿಂಗಳಿಗೆ, ಆ ಪ್ರಕಾರ ಅವರಿಗೆ ಎಷ್ಟು ಲೋನ್ ಕೊಡ್ಬೋದು, ಇದನ್ನೆಲ್ಲ ಸಹಜವಾಗಿ ನಾವು ನೋಡ್ತೇವೆ. ಅದನ್ನೆಲ್ಲ ಅದೆಲ್ಲವೂ ನೋಡುವಂಥದ್ದು ಒಂದು ರೀತಿಯ ಲೈಕ್ ಇಂಡಿವಿಜುವಲ್ ಬೆಟ್ಟಿಂಗ್ ಅಂತ ಹೇಳಿದರೆ, ಒಂದು ವ್ಯಕ್ತಿಯ ಈ ಹಿಂದೆ ಅವರು ನಡೆದು ಬಂದ ದಾರಿಯನ್ನು ನೋಡ್ತಾ ಅವರಿಗೆ ಈ ರೀತಿಯ ಬ್ಯಾಂಕ್ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಇವತ್ತು ಈ ಬ್ಯಾಂಕಿನಲ್ಲಿ ವಹಿವಾಟುಗಳನ್ನು ಮಾಡಿ ಷೇರುದಾರರು ಅಂತೇಳುವಂಥದ್ದು ಆದಾಗ ಕೊಡುವಂಥ ಡಿವಿಡೆಂಟನ್ನು ಗಮನಿಸಿದಾಗ ಬ್ಯಾಂಕಿನಲ್ಲಿರುವಂಥ ಡೆಪಾಸಿಟ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಡಿವಿಡೆಂಟ್ಗಳು ಬರ್ತವೆ. ಕಾರ್ಯಕ್ರಮದ ಮಲ್ಲವಿನಿರಾದ ಪಾಲ್ಪಡೆಯನ ಬೆಂಗಳೂರು ನಜೀಮಾ ಇನ್ಸ್ಟಿಟ್ಯೂಟ್ದ ಅಧ್ಯಕ್ಷರು UT ಜುಲ್ಫಿಕಾರ್ ಅಹಮದ್ ಸಂಘದ ಪಿಗ್ಮಿ ಸಂಗ್ರಾಹಕರಿಗೆ ಉಚಿತ ಆರೋಗ್ಯ ವಿಮಾ ಕಾರ್ಡನ್ನು ವಿತರಣೆ ಮಾಡ್ತದೆ. ಸಂಘ ನನಲಾತ ಹೆಚ್ಚಿನ ಶಾಖೆಲೇನು ಪಡೆವಲಕ ಆವಡು ಬೊಕ್ಕ ಪುಗಡ್ತೇನು ಪಡೆವಡು ಪಣದು ಶುಭ ಹಾರೈಸಿರು. ಆತ್ಮದಕ್ಷಿ ಬ್ಯಾಂಕ್ ಉಲ್ಲಾಳ ಕ್ಷೇತ್ರಡು ವರ್ಮ ಬ್ರಾಂಚ್ ಓಪನ್ ಆದುಂಡು ಆಲ್ರೆಡಿ. ಅವು ಹೈಯೆಸ್ಟ್ ಆ್ಯಕ್ಚುಲಿ ಈ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಓಪನ್. ಎಂಕ್ಲೆಗ್ ಕೊಡಂಜಿನ ಮನೆ ಅಮ್ಮೆಗ್ಲ ಪ್ರೆಸಿಡೆಂಟ್ ಉಂದಾದಿತ್ತು ಡೈರೆಕ್ಟರ್ ಅಪೆಕ್ಸ್ ಬ್ಯಾಂಕ್ ಎಲ್ಲಿಯ ವಯಸ್ಸು ಎಂಕ್ಲು ಪೋಂದಿತ್ತು ಆಮೇಲೆ ಆದಿಪ್ಪನಾಗ 99 SDC ಡೈರೆಕ್ಟರ್ ಅಂದ ಬ್ಯಾಂಕ್ಡ್ ಯೂಶಲಿ ಎಂಕ್ಲು ಮಾತ ಒಂಜಿ ಫೈನಾನ್ಷಿಯಲ್ ನೆಟ್ಟೊಂಜಿ ಇಂಟ್ರೆಸ್ಟ್ ಬೋರ್ಡಾದ ಎಂಕ್ಲು ಏಪಲ ಪನ್ಪ ಬ್ಯಾಂಕ್ ಏಪಲ ದೆತ್ತಿನಕ್ಲು ಪನ್ನೋಡು ಲೋನ್ ಕಟ್ಟಿಯ ಬುಕ್ಕ ಈತ್ ಎಂಕ್ಲು ಕಾಸು ಕಟ್ಟಿಯ ಈತ್ ಇಂಟ್ರೆಸ್ಟ್ ಕಟ್ಟಿಯ ಬ್ಯಾಂಕ್ದೊಂಜಿ ಲೋನ್ದ ಅವಸ್ಥೆ ಬೊಟ್ಟಿಂದು ಮತ್ತು ಒಂಜಿ ವಿಷಯ ಪನ್ಪೆ ಎಂಕ್ಲಿಗೆ ಅಗತ್ಯ ಬಣ್ಣಾಗ ಕಷ್ಟ ಬಣ್ಣಾಗ ಏಗ್ಲ ಉಪ್ಪುಜಿ ಬ್ಯಾಂಕೇ ಕೊಗ್ಬಿನಿ ಕಾಸು ಏಪಲ್ ಒಪ್ಪಡು ಮೈಂಡೆಡ್ ಅವು ಆ್ಯಕ್ಚುಲಿ ಕಾಸು ಬಿಸ್ನೆಸ್ ಎಂಜಿನ ಬಂಡ ಜಸ್ಟ್ ಒಂದೊಂದು ಸಬ್ಜೆಕ್ಟ್ ಪನ್ನ ಎಂಕ್ಲು ಬತ್ತಿನ ಆಡಿಟ್ ಹೋಗಿ ಇನಾಗ್ರೇಷನ್ ಕೆಲವೊಂದು ಎಡ್ಡೆ ವಿಷಯ ಪಣ್ಕಾಂದ ಹಾಪಣ್ಣು ಪಣ್ಣ ನಿಕ್ಲು ಬ್ಯಾಂಕ್ ಇನ್ವಾಲ್ವ್ ಆಯ್ತು ನಕ್ಲು ಒಂದು ಎಂಚಿನ ಬಂಡ ಸಡನ್ ಎಂಕ್ಲಿಗಿತ್ತ ಅಮೌಂಟ್ ಇಕ್ಲ ಬ್ಯಾಂಕ್ಡ್ ರಿಲೇಷನ್ಶಿಪ್ ಇದ್ದಿತ್ತಿಂದ ಏಗ್ಲ ನಮಗೆ ದಿಕ್ಕುನಿ ಬ್ಯಾಂಕ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಎಂಜೋಪುಂಡು ಪಂಡ ಎಂಗ್ಲು ಲಾಂಗ್ ಟರ್ಮ್ ಕೇಣುವ ಲಾಂಗ್ ಟರ್ಮ್ ಒಂಜಿ ಪಂಡ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಕಡಿಮೆ ಆಪುಂಡು ಅವು ಒಂಜಿ ಎರಡೇ ವಿಷಯನೇ ಪಂಡ ಇಫೆಕ್ಟ್ ಆಗಬಲ್ಲಿ ಏಪಲ ಬಿಸ್ನೆಸ್ ಇಡು ಏಪಲ ಲಾಂಗ್ ಟರ್ಮ್ ದೀಪಗಬಲ್ಲಿ ಶಾರ್ಟ್ ಟರ್ಮ್ ಇದು ಕ್ಲೋಸ್ ಬಂದು ಕೂಡ ದೆಪ್ಪಡು ಅವು ಬಿಸ್ನೆಸ್ ಕುಡಂಜೆ ಪಂಡ ಎಂಕ್ಲೆಗ್ ಏತ್ ಲಾಭ ಆತ್ಮಂಡು ಎಂಕ್ಲ ಮೈಂಡ್ ಇಡು ನಮ್ಮ ದೀಪಜ ಬ್ಯಾಂಕ್ ಇಡು ಎಂಕ್ಲು ಏತ್ ಇಂಟ್ರೆಸ್ಟ್ ಹೋಗ್ತಾ ಬಂದು ಲೆಕ್ಕ ಮಾಡ್ಪ ಐನು ಏಪಲ ಒಂತ ಸೈಡ್ ದಿನ ಎಡ್ಡೆ ಗುರ್ಕಾರ್ಮಿನ ವಯಸ್ಸೊಂಡಿನ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಸಂಘದ ಬುಲಿಚಿಲ್ಗು ಸಹಕಾರ ಕೊರ್ನ ಮಾತರೆಗ್ಲ ಸೊಲ್ಮೆ ಸಂದಾದ್ ಸಂಘದ ಆಡಳಿತ ಮಂಡಳಿದ ಕಾರ್ಯಯೋಜನೆರ್ದು ಸಿಬ್ಬಂದಿ ವರ್ಗದಕ್ಲಿನ ಪರಿಶ್ರಮರ್ದು ಮಾತಾ ಸದಸ್ಯರಿನ ಸಹಕಾರರ್ದು ಠೇವಣಿ ಸಂಗ್ರಹಡ್ ಸಾಲ ಕೊರ್ಪುನೆಟ್ ಬೊಕ್ಕ ವಸೂಲಾತಿರು ಹೆಚ್ಚಿನ ಪ್ರಗತಿನು ಸಾಧಿಸಾದಲು ಸಂಘದ ಪಿಗ್ಮಿ ಸಂಗ್ರಾಹಕರು ಸಂಘದ ಅಡಿಪಾಯ ಆದಿತದು ಈ ನಿಟ್ಟಿಡು ಸಂಘದ ಪಿಗ್ಮಿ ಸಂಗ್ರಾಹಕರಿಗೆ ಉಚಿತ ಆರೋಗ್ಯ ವಿಮೆನು ಸಂಘದ ವತಿರ್ದು ಕೊರೊಂದಿತ್ತದು ಅಕ್ಲಿನ ಆರೋಗ್ಯ ಕಾಳಜಿರ್ದು ಈ ಅವಕಾಶನು ಅಕ್ಲಿಗೆ ಕಲ್ಪಿಸಾದನ್ ಪಂಡ ತೆರಿಪಾಯರು. ಹಾಗೆ ಸೌರ ಶಕ್ತಿಯ ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ನಾವು ಎಲ್ಲವನ್ನು ಅವಲಂಬಿಸೋಕ್ಕಿಂತ ಈ ಸೌರಶಕ್ತಿಯ ಮೂಲಕ ವಿದ್ಯುತ್ ಘಟಕವನ್ನು ನಮ್ಮ ಕಟ್ಟಡಕ್ಕೆ ಈಗಾಗಲೇ ಅಳವಡಿಸಿದ್ದೇವೆ. ಈ ಒಂದು ಘಟಕ ನಮ್ಮ ಪ್ರಾರಂಭದಲ್ಲೇ ಕಟ್ಟಡ ಉದ್ಘಾಟನೆ ಆಗುವಾಗಲೇ ಮಾಡಬೇಕಿತ್ತು. ಆದರೂ ಕೂಡ ನಮ್ಮದೇ ಆದ ಸ್ವಂತ ಒಂದು ಫಂಡಿನ ಮೂಲಕ ಮಾಡಬೇಕನ್ನೋ ನಿಟ್ಟಿನಲ್ಲಿ ಅದನ್ನು ಕಾದೆವು. ಈಗ ಈ ವರ್ಷದ ಬಜೆಟ್ನಲ್ಲಿ ಅದನ್ನು ಇಟ್ಟು ಈಗಾಗಲೇ ಇದನ್ನು ನೆರವೇರಿಸಿದ್ದೇವೆ. ಅದಕ್ಕಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಯಾವುದೇ ಕಾರ್ಯಕ್ರಮವನ್ನು ಸಹಕಾರ ಸಂಘ ಮಾಡಬೇಕಾದ್ರೆ ಸರ್ವ
ಆಡಳಿತ ಮಂಡಳಿ ಅಷ್ಟೇ ಅಲ್ಲ, ಸರ್ವ ಸದಸ್ಯರದು ಕೂಡ ಒಪ್ಪಿಗೆ ಬೇಕಾಗ್ತದೆ. ಕಳೆದ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡಂತೆ ಈ ವರ್ಷದ ಒಂದು ಫೈನಾನ್ಷಿಯಲ್ ಅದನ್ನು ಮಾಡಿದ್ದೇವೆ. ಸಂಘದ ಸಿಬ್ಬಂದಿಲಿನ ಗುರಿ ಮೀರಿನ ಸಾಧನೆಗೆ ಸಾಧನ ಪುರಸ್ಕಾರ ವಿತರಣೆ ಮಾಡ್ತಾರೆ. ಸಂಘದ ನಿರ್ದೇಶಕರು ಜಿ ಪರಮೇಶ್ವರ್ ಪೂಜಾರಿ, ಆನಂದೇಶ್ ಕೊಂಡಾಣ, ಸೀತಾರಾಮ್ ಎನ್, ರಮನಾಥ್ ಸನಿಲ್, ಚಂದ್ರಹಾಸ್ ಮರೋಳಿ, ಬಿಪಿ ದಿವಾಕರ್, ಗೋಪಾಲ್ ಎಂ, ಶ್ರೀಮತಿ ಉಮಾವತಿ, ಸಂಘದ ಸಲಹೆಗಾರರು ಅಶೋಕ್ ಕುಮಾರ್, ಸಂಘದ ಪಿಗ್ಮಿ ಏಜೆಂಟರು ಸಿಬ್ಬಂದಿಲು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಂಘದ ಉಪಾಧ್ಯಕ್ಷರು ನೇಮಿರಾಜ್ ಪಿ ಸಭೆ ನೆತ್ಕೊಂಡರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಸೊಮ್ಮೆ ಸಂದಾಯರು. ಸಂಘದ ಶಾಖಾಧಿಕಾರಿ ಶ್ರೀಮತಿ ಧನಲಕ್ಷ್ಮಿ ಸಭೆ ಸ್ಥಾರಿಕೆ ಮಲ್ತೆರು. ಸಂಘದ ಸಿಬ್ಬಂದಿಲೆರೆದು ತುಳುನಾಡ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ ದೇವಿಪುರ ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497 73003. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ 82ನೇ ದಿನ ಶನಿವಾರ ಬಯ್ಯದ ಸಂಧ್ಯಾ ಭಜನೆಯನ್ನು ಕುಡ್ಲದ ಶ್ರೀನಿವಾಸ್ ಐಗಳಬಕ ತಂಡದ ಕುಲು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 82ನೇ ದಿನದ ಸಂಧ್ಯಾ ಭಜನೋತ್ಸವ ಶನಿವಾರ ಬಯ್ಯಗ ನಡೆತಂಡು.
ಬೆಂಗಳೂರದ ಶ್ರೀಮತಿ ಉಷಾ ಬೊಕ್ಕ ಶ್ರೀನಿವಾಸ್ ಭಟ್, ಉಚ್ಚಿಲದ ಶ್ರೀಮತಿ ವನಿತಾ ಬೊಕ್ಕ ಚಂದ್ರಶೇಖರ, ಶ್ರೀಮತಿ ಕವಿತಾ ಬೊಕ್ಕ ಮಹಾಬಲೇಶ್ವರ ನಿಸರ್ಗ, ಶ್ರೀಮತಿ ಲತಾ ಬೊಕ್ಕ ಯತೀಶ್ ಕುಂಪಲ, ಶ್ರೀಮತಿ ಪ್ರೇಮ ಬೊಕ್ಕ ಶಶಿಧರ್, ಸೂರಜ್ ಸಾಗರ್ ಕುಂಪಲ, ಶ್ರೀಮತಿ ಸವಿತಾ ಬೊಕ್ಕ ದಾಮೋದರ ನಡರ್, ಶ್ರೀಮತಿ ದೀಪಾ ಬೊಕ್ಕ ಕಮಲಾಕ್ಷ, ಶ್ರೀಮತಿ ವಿದ್ಯಾ ಬೊಕ್ಕ ಹರೀಶ್ ಮುಡಿಮಾರ್ ಮಂಜೇಶ್ವರ, ಶ್ರೀಮತಿ ತನುಜಾ ಬೊಕ್ಕ ಸದಾಶಿವ ದೇವಾಡಿಗ ನಿಸರ್ಗ, ಶ್ರೀಮತಿ ಶ್ವೇತಾ ಬೊಕ್ಕ ರೋಷನ್ ಕನ್ನೀರ್ ತೋಟ, ಸತ್ಯಪ್ರಸಾದ್ ಕುಂಪಲ, ಪ್ರಶಾಂತ್ ಶೆಟ್ಟಿ ಮಡ್ಯಾರ್, ಬಾಲಕೃಷ್ಣ ರೈ ಬಾರ್ದೆ ಕುಂಪಲ, ಶ್ರೀಮತಿ ಭವ್ಯ ಬೊಕ್ಕ ಸುರೇಶ್ ಬಾರ್ದೆ ಕುಂಪಲ, ಶ್ರೀಮತಿ ರಶ್ಮಿತಾ ಬೊಕ್ಕ ಜಯಂತ್ ಬಾರ್ದೆ ಕುಂಪಲ തുടർ ಬೆಳಗಾದು 82ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः।
ಕುಡ್ಲ ಶ್ರೀನಿವಾಸ್ ಐಗಲ್ ಬೊಕ್ಕ ಬಳಗದಗ್ಲು ಶನಿವಾರ 82ನೇ ದಿನದ ಸಂಧ್ಯಾ ಭಜನ ಸೇವೆನು ನಡಪದು ಕೊರಿಯರು. ಶ್ರೀ ರಾಜಗುಳಿಗಬನ ಸೇವಾ ಸಮಿತಿ ರಿಜಿಸ್ಟರ್ಡ್ ಒಮತ್ಕೇರಿ ಉಳ್ಳಾಲ. ಪರಿವಾರ ದೈವಗಳಾದ ಶ್ರೀ ರಕ್ತೇಶ್ವರಿ ಹಾಗೂ ಕಲ್ಲುಟಿ ಪಂಚುರ್ಲಿ ದೈವಗಳ ಕೋಲ, ಶ್ರೀ ರಾಜಗುಳಿಗ ದೈವದ ವಾರ್ಷಿಕ ಕೋಲ ಹಾಗೂ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ದಿನಾಂಕ 2/2/2024 ಶುಕ್ರವಾರ ಮತ್ತು 3/2/24 ಶನಿವಾರ. ದಿನಾಂಕ 2 ಶುಕ್ರವಾರ ಬೆಳಿಗ್ಗೆ 8:30ಕ್ಕೆ ಸ್ಥಳ ಶುದ್ಧಿ, ಗಣಪತಿ ಹವನ, ಶ್ರೀ ರಕ್ತೇಶ್ವರಿ ಕಲ್ಲುಟಿ ಪಂಜುರ್ಲಿ ಹಾಗೂ ರಾಜಗುಳಿಗ ದೈವಗಳಿಗೆ ಸಾನ್ನಿಧ್ಯ ಕಲಶಾಭಿಷೇಕ, ತಂಬಿಲ ಸೇವೆ, ಮಹಾಪೂಜೆ, ಪ್ರಸಾದ ವಿತರಣೆ. ದಿನಾಂಕ 3 ಶನಿವಾರ ಬೆಳಿಗ್ಗೆ 9:30ರಿಂದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ. 1ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ. ಸಂಜೆ 4:30ಕ್ಕೆ ಶ್ರೀ ರಕ್ತೇಶ್ವರಿ ಹಾಗೂ ಕಲ್ಲುಟಿ ಪಂಚುರ್ಲಿ ದೈವಗಳಿಗೆ ಎಣ್ಣೆ ಕೊಡುವುದು. 5 ಗಂಟೆಗೆ ಶ್ರೀ ರಕ್ತೇಶ್ವರಿ ಕೋಲ. ರಾತ್ರಿ 8:30ಕ್ಕೆ ಕಲ್ಲುಟಿ ಪಂಚುರ್ಲಿ ಕೋಲ. 10 ಗಂಟೆಗೆ ಶ್ರೀ ರಾಜಗುಳಿಗನಿಗೆ ಎಣ್ಣೆ ಬೂಲ್ಯ. 11:30ಕ್ಕೆ ಶ್ರೀ ರಾಜಗುಳಿಗ ದೈವದ ವಾರ್ಷಿಕ ಕೋಲ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ರಾಜಗುಳಿಗಬನ ಸೇವಾ ಸಮಿತಿ ಹಾಗೂ ಶ್ರೀ ರಾಜಗುಳಿಗಬನ ಸ್ವಸಹಾಯ ಸಂಘ, ಒಮತುಕೆರೆ, ಉಳ್ಳಾಲ. ನಿಮಗೆ ಗೊತ್ತಿದೆಯೇ, ವಿಷಕಾರಿ ಪದಾರ್ಥಗಳಿರುವ ಧೂಮಪಾನ ಮತ್ತು ಸೇವನೆಯಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ತಂಬಾಕು ಬಿಡಲು ಹಿಂದೆ ಮನಸ್ಸು ಮಾಡಿ ಸಹಾಯಕ್ಕೆ ನಾವಿದ್ದೇವೆ. ಹಿಂದೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಹಾಗೂ ಔಷಧೋಪಚಾರ ಪಡೆಯಿರಿ. ಕೊಠಡಿ ಸಂಖ್ಯೆ 46, ಟೊಬ್ಯಾಕೋ ಸೆಸೇಷನ್ ಸೆಂಟರ್, ಜಿಲ್ಲಾಸ್ಪತ್ರೆ, ಹಂಪನಕಟ್ಟೆ, ಮಂಗಳೂರು. ಪ್ರಕಟಣೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ, ಮಂಗಳೂರು. ಉಳ್ಳಾಲ ಬರಿಕೆ ಗುರ್ತು ಚಾವಡಿ, ಉಳ್ಳಾಲ ಬೈಲು, ಉಳ್ಳಾಲ. ಶ್ರೀ ವೈದ್ಯನಾಥ ಚುಮಾದಿ ಬಂಟ ದೈವಗಳಿಗೆ ಧರ್ಮನೇಮ. ದಿನಾಂಕ 16/2/2024 ಶುಕ್ರವಾರದಿಂದ 18/2/24 ಆದಿತ್ಯವಾರದವರೆಗೆ. ದಿನಾಂಕ 15 ಗುರುವಾರ ಸಂಜೆ 6ರಿಂದ ವೈದಿಕ ವಿಧಿಗಳು. ದಿನಾಂಕ 16 ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ನಾಗದೇವರಿಗೆ ಕಲಶಾಭಿಷೇಕ, ನಾಗತಂಬಿಲ, ದೈವಗಳಿಗೆ ಪರ್ವ, ಪ್ರಸಾದ ವಿತರಣೆ. 10 ಗಂಟೆಗೆ ಚಪ್ಪರ ಮುಹೂರ್ತ. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ಭಂಡಾರ ಮನೆಯಿಂದ ಭಂಡಾರ ಆಗಮನ. ದಿನಾಂಕ 17 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಜುಮಾದಿ ಬಂಟದೈವದ ನೇಮ. 11:30ಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ. ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ. 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ಕುಣಿತ ಭಜನೆ ಹಾಗೂ ಭಕ್ತಿಗಾನ, ನಾಟ್ಯ ವೈಭವ, ತೋನ್ಸೆ ಪುಷ್ಕಳ್ ಕುಮಾರ್ ಸಾರಥ್ಯದಲ್ಲಿ. ಪ್ರಾಯೋಜಕರು ಉಳ್ಳಾಲ ಬರಿಕೆ ಗುತ್ತು ಯುವ ಸಂಗಮ, ಉಳ್ಳಾಲ ಬೈಲ್.
ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ನೇಮ, 12 ಗಂಟೆಗೆ ಭಂಡಾರ ಹೊರಡುವುದು. ದಿನಾಂಕ 18 ಆದಿತ್ಯವಾರ ಸಂಜೆ 7 ಗಂಟೆಗೆ ಕುಟುಂಬದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ಎಣ್ಣೆ ಬೂಲ್ಯ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. 9 ರಿಂದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ನರ್ತನ, ಕೋಲ ಸೇವೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಟ್ರಸ್ಟಿಗಳು, ಉಳ್ಳಾಲ ಬರಿಕೆ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್, ಉಳ್ಳಾಲಬೈಲು. ವಿಠಲ್ ಶೆಟ್ಟಿ, ಬೆಜ್ಜಾ ಬಾಗಂದಡಿ ಕುಟುಂಬದ ಹಿರಿಯಸ್ಥರು. ಸುನಿಲ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು. ಸರ್ವ ಸದಸ್ಯರು ಉಳ್ಳಾಲ ಬರಿಕೆಗುತ್ತು ಧರ್ಮನೇಮ ಸಮಿತಿ, ಉಳ್ಳಾಲಬೈಲು. ಕುಟುಂಬಸ್ಥರು, ಬಂಧುಗಳು ಹಾಗೂ 8 ಸ್ಥಳದವರು ಮತ್ತು ಗ್ರಾಮದ 10 ಸಮಸ್ತರು ಹಾಗೂ ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿಯ ಸರ್ವ ಸದಸ್ಯರು. ಗೌರವಾಧ್ಯಕ್ಷರು, ಅಧ್ಯಕ್ಷರು ಮುಂಡಯಾನೆ ಶ್ರೀ ದಾಮೋದರ್ ಪೂಜಾರಿ, ಅರ್ಚಕರು, ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಶ್ರೀ ಸ್ವಾಮಿ ರಮಾನಂದಾಶ್ರಮದ ಪಿರವದ ಶ್ರೀ ಸ್ವಾಮಿ ರಮಾನಂದಾಶ್ರಮ ಅಂಗನವಾಡಿ ಕೈತಲದ ತಾದಿಗೆ ಕಾಂಕ್ರೀಟೀಕರಣಗೆ ಶಾಸಕರು, ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ನ ಅನುದಾನ ಬಿಡುಗಡೆ ಆದೀತದು. ಕಾಮಗಾರಿದ ಶಿಲಾನ್ಯಾಸ ಕಾರ್ಯಕ್ರಮ ಐತಾರ ಕಾಣೆ ನಡಪಾಯರು. ಕೊಲ್ಲಿ ಶ್ರೀ ಸ್ವಾಮಿ ರಮಾನಂದಾಶ್ರಮದ ಪಿರವ್ ಬರೆಟ್ ಶ್ರೀ ಸ್ವಾಮಿ ರಮಾನಂದಾಶ್ರಮದ ಅಂಗನವಾಡಿದ ತಾದಿಗ ಕಾಂಕ್ರೀಟೀಕರಣ ಕಾಮಗಾರಿಗ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ನ ಅನುದಾನದ ಕಾಮಗಾರಿ ಮಂಜೂರಾತಲು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಕಾಂಕ್ರೀಟೀಕರಣ ಕಾಮಗಾರಿಗೂ ಚಾಲನೆ ಕೊಡ್ದು ಈ ತಾದಿ ಅಭಿವೃದ್ಧಿ ಆವಡು ಕಾಂಕ್ರೀಟೀಕರಣ ಆವಡು ಪಂಡದ ಸ್ಥಳೀಯರ್ನ ಬೇಡಿಕೆ ಇತ್ತಂಡು. ಸ್ಥಳೀಯ ಪ್ರಮುಖರು ಧನಂಜಯ ಗಟ್ಟಿ ಇಂದೇನು ಶಾಸಕರು ಯುಟಿ ಖಾದರ್ನ ಗಮನಕ್ಕಂತದ ಕಾಂಕ್ರೀಟೀಕರಣ ಕಾಮಗಾರಿ ಯೋಜನೆಗೆ ಅನುದಾನ ಒದಗಾಯರೆ ಶ್ರಮ ವಹಿಸ್ತು ಇತ್ತೆ ಅನುದಾನ ಬಿಡುಗಡೆ ಆತಂಡು. 150 ಮೀಟರ್ ಕಾಮಗಾರಿಗೆ ಅನುದಾನ ಬಿಡುಗಡೆ ಆದಿತ್ತಂಡಲ್ಲ, ದುಂಬುದ 40 ಮೀಟರ್ ತಾದಿಲ್ನ ಸ್ಥಳೀಯರ ಬೇಡಿಕೆಗೆ ಪೂರಕವಾದ ಕಾಂಕ್ರೀಟೀಕರಣಗೆ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಸೂಚಿಸಿದರು. ಅಭಿವೃದ್ಧಿ ಬೇಲೆಡು ಸ್ಥಳೀಯರ ಬೇಡಿಕೆ ಅಗತ್ಯತೆಯನ್ನು ಗಮನಿಸಾದ ಮಾತಾ ಕಡೆಟ್ಲ ಬೇಲೆ ಮಲ್ಪುವ ಇಂದೆಟ್ಟು ಒವ್ವೇ ರೀತಿದ ರಾಜಕೀಯ ಇಜ್ಜಿ ಪಂಡದ ಸದಾಶಿವ ಉಳ್ಳಾ ತೆರಿಪಾಯರು. ಸುಮಾರು 2 ವರ್ಷಗಳ ಹಿಂದೆ ಇಲ್ಲಿಯ ಧನಂಜಯ ಎಂಬವರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕರಾದಂಥ ಯುಟಿ ಖಾದರ್ ಅವರು ಮತ್ತು ನಾವು ಇಲ್ಲಿದ್ದಾಗ ಒಂದು ಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿದರು. ಅದಕ್ಕೆ ಬೇಕಾದಂಥ ಅನುದಾನವನ್ನು ಕ್ಷೇತ್ರದ ಶಾಸಕರಾದಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಒದಗಿಸಿಕೊಟ್ಟು ಇವತ್ತು ಈ ರಸ್ತೆಯ ಕಾಮಗಾರಿ ಪ್ರಾರಂಭಿಸಲು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಕಾಮಗಾರಿಗೆ ಸುಮಾರು 150 ಮೀಟ್ರ್ ಉದ್ದದ ರಸ್ತೆ. ಇದರಲ್ಲಿ ಮತ್ತೆ ಮುಂದಕ್ಕೆ ಒಂದು 40 ಮೀಟ್ರ್ ಶಾರ್ಟೇಜ್ ಬಂದಿದೆ. ಬಜೆಟಲ್ಲಿ 150 ಮೀಟ್ರಿಗೆ ಮಾತ್ರ ನಮಗೆ ಗ್ರಾಂಟ್ ಬಂದಿರತಕ್ಕಂಥದ್ದು. ಆ ಉಳಿದ 40 ಮೀಟ್ರನ್ನು ಕೂಡ ಅದು ಕಂಪ್ಲೀಟ್ ಮಾಡಿಕೊಡಬೇಕು ಅಂತ ಇಲ್ಲಿಯ ಪರಿಸರದ ಜನರ ಕೋರಿಕೆ ಮೇರೆಗೆ ಅದಕ್ಕೆ ಬೇಕಾದಂಥ ಸುಮಾರು ಸ್ವಲ್ಪ ಅಮೌಂಟ್ ಬೇಕಾದಿತ್ತು. ಅದನ್ನು ಕೂಡ ನಾವು ಶಾಸಕರಿಗೆ ತಿಳಿಸಿ ಅವರಿಗೆ ಅವರ ಗಮನಕ್ಕೆ ತಂದು ಅದಕ್ಕೆ ಬೇಕಾದಂಥ ಗ್ರಾಂಟನ್ನು ಕೂಡ ಕೊಡುವಲ್ಲಿ ನಾವು ಖಂಡಿತವಾಗಿ ಅದನ್ನು ಮಾಡ್ತೇವೆ. ಗುತ್ತಿಗೆದಾರರಿಗೆ ಈಗಾಗಲೇ ಹೇಳಿದ್ದೇವೆ ಅದನ್ನು ಕಂಟಿನ್ಯೂ ಮಾಡಿ ಅಂತ. ಅರ್ಧದಲ್ಲಿ ಇದು ಮಾಡೋದು 40 ಮೀಟ್ರ್ ಏನೋ ಬಾಕಿ ಆಗ್ತದೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಗುತ್ತಿಗೆದಾರರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಪ್ರಸ್ತುತ ಈ ರಸ್ತೆಗೆ 8,25,000 ರೂಪಾಯಿ ಮಂಜೂರಾತಿ ಆಗಿದೆ. ಆ 8,25,000ದಲ್ಲಿ GST ಹೋಗಿ ಬ್ಯಾಲೆನ್ಸ್ ಅಮೌಂಟ್ ಅವರಿಗೆ ಸಿಗುವಂಥದ್ದು. ಆ ಅಮೌಂಟಿಗೆ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ನಿರ್ವಹಿಸ್ತಾರೆ. ನಿಮ್ಮ ಊರಿನವ್ರದ್ದು ನಾವೆಲ್ಲ ಮಾಡಬೇಕಾದ ಕರ್ತವ್ಯ, ನಮ್ಮ ಕರ್ತವ್ಯ ಒಂದೇ. ಅವರು ಕೆಲಸ ನಿರ್ವಹಿಸಿದ ಮೇಲೆ ಈ ರಸ್ತೆ ಕಾಂಕ್ರೀಟೀಕರಣ ಆದಮೇಲೆ ಅದನ್ನು ರಸ್ತೆಯ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಲೋಪದೋಷಗಳು ಇರದೆ ಕಾಮಗಾರಿ ಅಚ್ಚುಕಟ್ಟಾಗಿ ನಡೆದಿದೆಯಾ ಇಲ್ಲ ಅಂತ ನೋಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಎಲ್ಲಿಯಾದರೂ ಅವ್ರು ಮಾಡಿದ ತಪ್ಪಿದರೆ, ಕ್ರ್ಯಾಕ್ ಬಿದ್ದಿದ್ದರೆ, ಕೆಲಸ ಸರಿಯಾಗಿಲ್ಲ ಅಂತಂದರೆ ಕೂಡಲೇ ಅವರ ಗಮನಕ್ಕೆ ತಂದು ಅದನ್ನು ವಾಚ್ ಮಾಡಿಕೊಂಡು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಆಗುವಂತೆ ರಸ್ತೆ ಒಳ್ಳೆಯದಾಗಬೇಕು. ರಸ್ತೆಯಲ್ಲಿ ನಾವು ಓಡಾಡಬೇಕಾಗ್ತದೆ. ಅದನ್ನು ನೋಡುವಂಥ ಕೆಲಸ ನಿಮ್ಮದಿದೆ. ಜೊತೆಗೆ
ಸಂಪೂರ್ಣ ಕಾಮಗಾರಿಗೊಂಡು ಕಾಂಕ್ರೀಟ್ಕರಣ ಆದ ಮೇಲೆ 20 ದಿವಸ ಈ ರಸ್ತೆಯಲ್ಲಿ ಯಾವುದೊಂದು ವೆಹಿಕಲ್ಗಳು ಓಡಾಡೋದಾಗೆ ನೋಡ್ಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಯಾವುದೇ ವಾಹನ ಇರಲಿ, ನನ್ನ ಮನೆಯದಿರಲಿ, ಇನ್ನೊಬ್ಬರ ಮನೆ, ನಿಮ್ಮ ಪಕ್ಕದ ಮನೆ, ಎಲ್ಲ ಸದ್ಯದ ಮಟ್ಟಿಗೆ ಒಂದು 20 ದಿವಸಕ್ಕೆ ಮೇಲೆ ನಿಲ್ಲಿಸಿ ಯಾವುದೇ ಕಾರಣಕ್ಕೆ ರಸ್ತೆಯಲ್ಲಿ ಓಡಾಡಬಾರ್ದು ಅಂತ ಅದನ್ನು ಕೂಡ ನೀವೇ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ನೀವು ಈ ರಸ್ತೆ ಸಂಪೂರ್ಣ ಯೂಸ್ ಮಾಡೋದು ನಿಮ್ಮ ಪ್ರಯೋಜನಕ್ಕಾಗಿ ಆಗುವಂಥ ರಸ್ತೆ. ಅದರಿಂದ ಗುತ್ತಿಗೆದಾರರು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಸಹಾಯವನ್ನು ಮಾಡಿಕೊಂಡು, ಏನು ಅವರು ನಿಮ್ಮಿಂದ ಸಹಾಯ ಕೇಳ್ತಾರೆ ಅದನ್ನು ಮಾಡಿಕೊಂಡು, ಸಹಾಯ ಅಂದರೆ ರಸ್ತೆಯನ್ನು ನೋಡಿಕೊಳ್ಳುವಂಥದ್ದು, ಎಲ್ಲಿಯಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸುವಂಥದ್ದು ಹೇಳುವಂಥದ್ದು, ಅದನ್ನು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿಬಿಟ್ಟು ಅವರದ್ದು ಅದನ್ನು ಮಾಡಿಸಿಕೊಂಡು ಈ ರಸ್ತೆಯ ಕಾಂಕ್ರೀಟ್ಕರಣ ಆದ ನಂತರ ಅದನ್ನು ರಸ್ತೆಯ ಕಾಮಗಾರಿಯನ್ನು ಇದನ್ನು ಕಾಂಕ್ರೀಟ್ ಯಾವುದೇ ರೀತಿಗೆ ಡ್ಯಾಮೇಜ್ ಆಗದಂತೆ 20 ದಿವಸಗಳ ಕಾಲ ಕಾಯುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂತ ಕೋರಿಕೊಂಡು ಕಾಂಗ್ರೆಸ್ ಪ್ರಮುಖರು ಧನಂಜಯ ಗಟ್ಟಿ ಕೊಲ್ಯ, ಪ್ರೇಮ್ ಕೊಲ್ಯ, ಗಂಗಾಧರ್, ತಿಮ್ಮಪ್ಪ, ದಿನೇಶ್, ವಿವೇಕ್, ಸರಳ ಟೀಚರ್, ಯಶವಂತ್, ವಿನೂತ್, ವಿಶ್ವಾಸ್, ನಾಗೇಶ್ ತೊಕ್ಕೋಟು, ಸುಂದರ್ ಸುವರ್ಣ, ರಾಮದಾಸ್ ಕೋಟೆಕಾರ್, ಗುತ್ತಿಗೆದಾರರು ಸಿಕೆ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, buy one get one free with replacement warranty, get ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ಫೋನ್ಸ್, ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ, 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ. ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.0%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಗುರುಪುರ ಬೆನಕ ಸೌದಡ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ಸಫಲ ವಿವಿಧೋದ್ದೇಶ ಸಹಕಾರಿ ಸಂಘದ 4ನೇ ಶಾಖೆ ಉಳ್ಳಾಲ ಮಾಸ್ತಿಕಟ್ಟೆದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ವಾಣಿಜ್ಯ ಸಂಕೀರ್ಣ ಕಟ್ಟಡ ಐತಾರ ಉದಿಪನಾಂಡು. ಕುಡ್ಲ ಗುರುಪುರ ಕೈಕಂಬದ ಬೆನಕ ಸೌದಡು ಕೇಂದ್ರ ಕಚೇರಿ ಪಡೆಯಿನ ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ 4ನೇ ಶಾಖೆ ಉಳ್ಳಾಲ ಮಾಸ್ತಿಕಟ್ಟೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ವಾಣಿಜ್ಯ ಸಂಕೀರ್ಣ ಐತಾರ ಉದಿಪನಾಂಡು.
ಉಳಿಯ ಶ್ರೀ ಉಲ್ಲಾಲ್ದಿ ಧರ್ಮ ಅರಸರ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ದೇವಮೂಲ್ಯನ್ಯರು ಶಾಖೆನು ಉದಿಪನ ಮಲ್ತದು ಮಧ್ಯಮ ವರ್ಗದ ಜನಕ್ಲೇನ ಆಶೋತ್ತರಗು ಆರ್ಥಿಕ ಕೊಡುಗೆ ಕೊರ್ನೇರ್ದು ಸಹಕಾರಿ ಸಂಘಲು ಅಭಿವೃದ್ಧಿಯಾತಂಡು ಗ್ರಾಹಕರಿಗೆ ಎಡ್ಡು ಸೇವೆ ಕೊರ್ಂಡ ಆ ಸಂಸ್ಥೆ ಬುಲೇರೆ ಸಾಧ್ಯ ಪನ್ಪುನೇನು ಸಫಲ ಸಹಕಾರಿ ಸಂಘ ತೋಚಾದು ಕೊರ್ತುಂಡು. ಈ ಸಂಸ್ಥೆ ನನಲಾತ್ ಶಾಖೆಲೇನು ಸುರು ಮಲ್ತದು ಮಧ್ಯಮ ವರ್ಗದ ಆರ್ಥಿಕ ಪ್ರಗತಿಗೆ ಕೊಡುಗೆನೆ ಕೊರಡು ಪಂಡದು ಆಶೀರ್ವಚನದ ಪಾತೆರ ಪಂಡೇರು. ಸಫಲ ಸೌಹಾರ್ದ ನಿಯಮಿತ ಸಹಕಾರಿ ಸಂಘದ 4ನೇ ಶಾಖೆ ಇನಿ ಉಳ್ಳಾಲುಡು ಉದಿಪನಾಂಡ ಆ ಪುದರಡು ಸೌಹಾರ್ದ ಅಂದ ದಯಪಂಡ ಇನಿ ತೂನಗನೆ ಮಾತೆರ್ಲ ಸರ್ವಧರ್ಮ ಸಮನ್ವಯ ಅದು ಸೌಹಾರ್ದ ಡುಪ್ಪುನಂಚಿನ ವಿಚಾರ ತೋಜಿದ್ ಬರ್ಪುನ್ನಂಕ ದಯಪಂಡ ಒಂಜಿ ಶಾಖೆದ ವಿಚಾರ ಪತ್ತೆ ಬಂಡ ಈ ನಮ್ಮ ಸಹಕಾರಿ ಸಂಘದ ಏಪಲ ಇತ್ತೆ ಒಂಜಿ ಒಂಜೊಂಜಿ ವರ್ಷಡು ಒಂಜೊಂಜಿ ಹೊಸ ಹೊಸ ಶಾಖೆನ ಉದ್ಘಾಟನೆ ಮಲ್ಪುನ ಸುಲಭದ ಕೆಲಸ ಆಗ್ತದೆ. ಅವು ಏರೆಡ್ದಲ ಸಾಧ್ಯಜಿ ನಮೈನಿ ತೂಪ ಒಂಜಿ ಶಾಖೆ ಓಪನ್ ಆಗಿ ಬೊಕ್ಕ ಒಂಜಿ 5 ವರ್ಷ ಅಂಡಲ ಪೋಪುಂಡು ಆಂಡ ಇನಿ ಸಹಕಾರಿ ಸಂಘ ಸಫಲ ಸೌಕ ಸಂಘದಕ್ಕಲು ಬಹಳ ಬೇಗೊಡೆ ಇನ್ನು 4 ಶಾಖೆ ಉದ್ಘಾಟನೆ ಆಗ್ತದೆ. ಅವಳ 4ನೇ ಶಾಖೆ ಉಳ್ಳಾಲೊಡೆ ದಾಯ ಬಣ್ಣದಾಂಡ ಕುಡುಂಜಿ ವಿಚಾರ ಹಿಂಗೆ ಪನ್ಯಾರ ಬಹಳ ಸಂತೋಷ ಆಗ್ಬಿಟ್ಟು ದಯ ಬಣ್ಣದಾಂಡ ಈ ಶಾಖೆ ನಕಲು ಗಾಣಿಗ ಸಮಾಜ ಈ ಗಾಣಿಗ ಸಮಾಜಗಳ ಮಗುವಿನ ಸಮಾಜಗಳ ಬಹಳ ಅವಿನಾಭಾವ ಸಂಬಂಧ. ಮಾಸಿಕ ಠೇವಣಿ ಖಾತೆ ಬೊಕ್ಕ ಪುಸ್ತಕ ಬಿಡುಗಡೆ ಮಲ್ತಿನ ತೊಕ್ಕೋಟು ಪೆರ್ಮನೂರ್ದ ಸಂತ ಸೆಬೆಸ್ಟಿಯನ್ನರ ಧರ್ಮ ಕೇಂದ್ರದ ಧರ್ಮ ಗುರುಕುಲು ವಂದನೀಯ ಸಿಪ್ರಿಯನ್ ಪಿಂಟೋ ಸಫಲ ಸೌಹಾರ್ದತೆಡೆ ಬುಲೆವಿಡು ಪಂಡದು ಆಶೀರ್ವಚನಡೆ ಹಾರೈಸಿರು. ಸಫಲ ಸೌಹಾರ್ದ ಸಹಕಾರಿ ಎಲ್ಲ ಶಬ್ದಗಳು ತುಂಬ ಅರ್ಥಗರ್ಭಿತ. ಸಫಲ ಸಕ್ಸಸ್ಫುಲ್, ಸೌಹಾರ್ದ ಸೌಹಾರ್ದತೆ, ಸಹಕಾರಿ ಸಹಕಾರ, ಎಲ್ಲರದ್ದು ಸಹಕಾರ ಬೇಕು. ಹಾಗಾಗಿ ಈ ಸಹಕಾರಿ ಸಂಘವು ಸೌಹಾರ್ದತೆಯಿಂದ ಹಾಗೂ ಸಕ್ಸಸ್ಫುಲ್ ಆಗಿ ಸಫಲತೆಯನ್ನು ಕಂಡುಕೊಳ್ಳಲಿ ಅಂತ ಭಗವಂತನ ಬೇಡುತ್ತಾ ಎಲ್ಲ ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಗುರ್ಕಾರ್ಮೆ ವಯಸ್ಸಿನ ಸಫಲ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಸಂಜೀವ ಅಡ್ಯಾರ್ 4 ವರ್ಷದ ದುಂಬು ಸಾರ್ಥ 57 ಸದಸ್ಯರದು ಶುರುವಾಯಿನ ಸಂಘ ಪ್ರಸ್ತುತ 3777 ಸದಸ್ಯರನ್ನು ಪಡೆದು ಮಾರ್ಚಿಡು 3 ಕೋಟಿ ರೂಪಾಯಿ ದಾತು ಷೇರು ಬಂಡವಾಳ ಪಡೆಯರು ಉಂಡು ಪಂಡದು ಸಂಘದ ಬುಲೆಟ್ ಚೀಲದ ಬಗೆಟ್ ಪೊಲಬು ಕೊರಿಯರು. ಒಟ್ಟು 1067 ಮಂದಿ ಸದಸ್ಯರಿದ್ದರು. ತದನಂತರ 2020 ನಾವು ಪ್ರಾರಂಭ ಮಾಡಿದ್ದು ನಾವು ದಿನಾಂಕ 9/2/2020 ಫೆಬ್ರವರಿ. ತದನಂತರ ಮಾರ್ಚ್ ಆಗುವಾಗ 1204 ಸದಸ್ಯರಾದರು. 2021ಕ್ಕೆ 2190 ಸದಸ್ಯರಾದರು. 2022ಕ್ಕೆ 2638 ಸದಸ್ಯರಾದರು. 2023ಕ್ಕೆ 3239 ಸದಸ್ಯರಾಗಿ ಮೊನ್ನೆ 25ನೇ ತಾರೀಕು ಈ ತಿಂಗಳು 3787 ಸದಸ್ಯರು ಈ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದೇ ರೀತಿ ನಾವು ಪ್ರಾರಂಭದಲ್ಲಿ ಈ ಸಂಸ್ಥೆ ಪ್ರಾರಂಭಿಸುವಾಗ ನಮ್ಮ ಷೇರು ಬಂಡವಾಳ 63,90,700 ಆಗಿತ್ತು. ಎಲ್ಲ ನಿಮ್ಮಗಳೆಲ್ಲರ ಸಹಕಾರದಿಂದ ಇದೀಗ 2020ನೇ ಮಾರ್ಚಿಗೆ ನಮ್ಮ ಷೇರು ಬಂಡವಾಳ 83,26,000 ಆಗಿ ತದನಂತರ 21ನೇ ಇಸ್ವಿಗೆ 1,36,68,000 ಆಗಿ 22ನೇ ಇಸ್ವಿ ಮಾರ್ಚಿಗೆ 1,56,09,000 ಆಗಿ ಮೊನ್ನೆ 23ನೇ ಮಾರ್ಚಿಗೆ 1,65,94,000 ಆಗಿ ಭದ್ರದ ಕೊಠಡಿಡು ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಮನೋಜ್ ಸಾಲಿಯಾನ್, ಭದ್ರತಾ ಕೋಶನ್ ಬೆಂಗಳೂರದ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರು ರಾಜಶೇಖರ ಗಾಣಿಗ, ಕೊಠಡಿನ ಕೇಂದ್ರ ಕಚೇರಿದ ಶಾಸನಾತ್ಮಕ ವಿಭಾಗದ ಹಿರಿಯ ಅಧಿಕಾರಿ ಗುರುಪ್ರಸಾದ್ ಬಂಗೇರ ಉದಿಪನ ಮಲ್ತೆರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕಿ ಭಾರತಿ ಕನಕಯಂತ್ರಗೆ ಚಾಲನೆ ಕೊರಿಯರು. ಉಳ್ಳಾಲ ಗಾಣಿಗರ ಸಂಘದ ಅಧ್ಯಕ್ಷರು ಪ್ರಕಾಶ್ ಹೊಸಬೆಟ್ಟು, ಉಪಾಧ್ಯಕ್ಷರು ಪ್ರೇಮಾನಂದ ಎ,
ಪ್ರಧಾನ ವ್ಯವಸ್ಥಾಪಕರು ಪ್ರಮೋದ್, ಗೌರವ ಸಲಹೆಗಾರರು ಹರಿದಾಸ್ ಯು, ಶಾಖಾಧಿಕಾರಿ ಪ್ರವೀಣ್ ಜೆಎಸ್, ನಿರ್ದೇಶಕರು ಎ ಮಾಧವ ಸುವರ್ಣ, ವೆಂಕಟೇಶ್ ಎಂಪಿ, ಗೋಪಾಲಕೃಷ್ಣ, ಅನಿಲ್ ಕುಮಾರ್, ಕೆ ಮೋನಪ್ಪ ಸಫಲಿಗ, ತಿರುಮಲೇಶ್ ಸಫಲಿಗ, ಮೋಹಿನಿ ಎಚ್, ಅನಿತಾ, ಸತ್ಯಪ್ರಭಾ, ನಾಮನಿರ್ದೇಶಿತ ಸದಸ್ಯರು ಯುಬಿ ವಿಜಯ್ ಕುಮಾರ್, ಸೂರಜ್, ಶಾಖಾ ಉಸ್ತುವಾರಿ ಸಮಿತಿದ ಜನಾರ್ದನ್ ತೊಕ್ಕೋಟು, ಸಂಜೀವ ಉಳ್ಳಾಲ, ರಾಮದಾಸ್ ಸೋಮೇಶ್ವರ, ಮಾಧವ ಉಳ್ಳಾಲ ಇಂಚಿತ್ತಿ ಪ್ರಮುಖರು ಲೇಸಡು ಪಾಲ್ಪಡೆದಿದ್ದರು. ನಿರ್ದೇಶಕರು ಮಹಾಬಲ ಅಡ್ಯಾರ್ ಸಭೆ ನೆತ್ಕೊಂಡಿರು. ಸಿಬ್ಬಂದಿ ದೀಪಕ್ ಅಡ್ಯಾರ್ ಸಭೆ ಸುಧಾರಿಕೆ ಮಲ್ತೇರು. ಭಾಸ್ಕರ ಸಫಲಿಗ ಎಡಪದವು ಸೊನ್ನೆ ಸಂದಾಯರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಕಾಪಿಕಾಡ್ ಜಾತ್ರಾ ಮಹೋತ್ಸವ ದಿನಾಂಕ 7/2/2024 ಬುಧವಾರ ಮತ್ತು 8/2/24 ಗುರುವಾರ. ದಿನಾಂಕ 7 ಬುಧವಾರ ಬೆಳಿಗ್ಗೆ 9ರಿಂದ ಗಣಪತಿ ಹೋಮ, ನವಕ ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪ್ರಸಾದ ವಿತರಣೆ, 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ರಾತ್ರಿ 7ರಿಂದ ಸಾಮೂಹಿಕ ರಂಗಪೂಜೆ, ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ. 8ರಿಂದ ಶ್ರೀ ಭೂತಬಲಿ ಉತ್ಸವ. ದಿನಾಂಕ 8 ಗುರುವಾರ ಬೆಳಿಗ್ಗೆ 10ರಿಂದ ಶ್ರೀ ದೇವರ ಉತ್ಸವ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣ ಪ್ರಸಾದ, ಮಂತ್ರಾಕ್ಷತೆ, ಮಹಾಪೂಜೆ, ಅನ್ನ ಸಂತರ್ಪಣೆ. ರಾತ್ರಿ 8ರಿಂದ ಮಹಾಪೂಜೆ, ಅನ್ನ ಸಂತರ್ಪಣೆ. ಶ್ರೀ ಪಂಚುಲಿ ದೈವದ ನೇಮೋತ್ಸವ ಮತ್ತು ಶ್ರೀ ಗುಳಿಗ ದೈವದ ಕೋಲ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಆಡಳಿತ ಮೊಕ್ತೇಸರರು, ಪ್ರಧಾನ ಅರ್ಚಕರು ಹಾಗೂ ಅರ್ಚಕ ವೃಂದ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದೇವಸ್ಥಾನ ಸೇವಾ ಸಮಿತಿ ಹಾಗೂ ಮಹಿಳಾ ಭಕ್ತವೃಂದ, ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಕಾಪಿಕಾಡ್. ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಆಸೆಗೋಡಿ, ಉಳ್ಳಾಲ ತಾಲೂಕು. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿಗುಂಜಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಉಳ್ಳಾಲ ತಾಲೂಕು ಘಟಕದ ಮುತಾಲಿಕೆಡ್ ಅಟಣೆ ಮಂದಿನ ನಿವೃತ್ತ ಮುಖ್ಯೋಪಾಧ್ಯಾಯರು ಕೆ ರವೀಂದ್ರ ರೈ ಕಲ್ಲಿಮಾರ್ ಬರೆಯಿನ ಮೇಲೋಗರ ಚಿಂತನ ಸಂಕಲನದ ಬುಕ್ಕನ್ನು ಉಡುಪಿ ಜಿಲ್ಲಾಧಿಕಾರಿ ರವೀಂದ್ರ ಮಾಸ್ಟರ್ನ ಶಿಷ್ಯಲ ಆದಪುನ ಡಾಕ್ಟರ್ ವಿದ್ಯಾಕುಮಾರಿ ಶನಿವಾರ ಬಿಡುಗಡೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಮುತಾಲಿಕೆಡ್ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಕಲ್ಲಿಮಾರ್ ಬರೆಯಿನ ಬರಹಲೆದ ಸಂಕಲನ ಮೇಲೋಗರ ಚಿಂತನ ಸಂಕಲನನು ಉಡುಪಿ ಜಿಲ್ಲಾಧಿಕಾರಿ ರವೀಂದ್ರ ಮಾಸ್ಟರ್ನ ಶಿಷ್ಯೆ ಡಾಕ್ಟರ್ ವಿದ್ಯಾಕುಮಾರಿ ಬಿಡುಗಡೆ ಮಾಡಿದರು.
ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಎಲ್ರಿಗೂ, ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಲೋಕಾರ್ಪಣೆಯನ್ನು ಮಾಡಿದಂತಹ ಡಾಕ್ಟರ್ ವಿದ್ಯಾಕುಮಾರಿ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ, ಇವರಿಂದ 2 ಮಾತು. ಜವನಿರು ಸಾಧಿ ತಪ್ಪಂದಿಲಕ ಮಾರ್ಗದರ್ಶನ ಮಲ್ಪನ ಚಿಂತನೆ ಬೋಡಾತನು. ಜವನಿರೆನು ಮರ್ಲು ಮಲ್ಪನ ಸಾಮಾಜಿಕ ವ್ಯವಸ್ಥೆಡು ಮೌಲ್ಯಯುತವಾಯಿನ ಚಿಂತನೆ ಬೋಡಾತನು. ರವೀಂದ್ರ ರಯ್ಯರಿನ ಮೇಲೋಗರ ಕೃತಿ ಇಂಚಿತ್ತಿ ಮಾರ್ಗದರ್ಶನ ಕೊರ್ಪುನ ಪುಸ್ತಕ ಪಂಡದ ತನ್ನ ಗುರುಗಳಿಗೆ ಅಭಿನಂದನದ ಪಾತ್ರ ಪಂಡಿರು. ಒಂದು ಸರಿದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡುವಂತಹ ಒಂದು ತುರ್ತು ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ರೈ ಅವರು ಏನು ಚಿಂತನ ಮಾಲಿಕೆಯನ್ನು ತಂದಿದ್ದಾರೆ, ಅದು ಕೂಡ ಒಂದು ದಾರಿದೀಪ ತೋರಿಸುವಂಥದ್ದೇ. ಅನೇಕ ಲೇಖನಗಳನ್ನು ಇಲ್ಲಿ ಕಾಣಬಹುದು ನಾವು. ಶಿಸ್ತಿನ ಜೀವನ, ಗಾಂಧಿಯ ಆದರ್ಶಗಳು, ಅದೇ ರೀತಿಯಲ್ಲಿ ಒಂದು ಸನ್ಮಿತ್ರನ ಲಕ್ಷಣಗಳು ಅಂತ ಹೇಳಿದ್ದಾರೆ, ಒಬ್ಬ ಮಿತ್ರ ಹೇಗಿರಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ತುಳುನಾಡಿನ ಬಗ್ಗೆ ಅನೇಕ ಲೇಖನಗಳು, ತುಳುನಾಡಿನ ಹಿರಿಮೆ ಏನಿರ್ಬೋದು, ಆಟಿ ಆಚರಣೆ ಏನಿರ್ಬೋದು, ಅದೇ ರೀತಿಯಲ್ಲಿ ಈಗಾಗಲೇ ಅವರು ಹೇಳಿದ ಹಾಗೆ ಸಂಸಾರದ ಒಂದು ಸಾಮರಸ್ಯ, ಇವತ್ತಿನ ಸಂದರ್ಭದಲ್ಲಿ ನಾವು ಹೊಂದಾಣಿಕೆಯಿಂದ ಬದುಕುವುದು ಹೇಗೆ, ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಒಂದು ಸಾಮರಸ್ಯದಿಂದ ಬದುಕುವುದು ಹೇಗೆ. ಯಾಕಂದರೆ ನೋಡ್ತಾ ಇದ್ದೇವೆ, ಮದುವೆ ಆದ ನಂತರದಲ್ಲಿ ಆಗ್ತಾ ಇರುವಂಥ ಡಿವೋರ್ಸ್ ಪ್ರಕರಣಗಳು ಇವತ್ತು ಸಾಮಾನ್ಯ ಅನ್ನುವ ರೀತಿಯಲ್ಲಿ ಆಗಿದೆ. ಅಂಥ ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಹೇಗೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಲೇಸ್ತ ಗುರ್ಕಾರ್ಮನ್ ವೇಸೊಂಡಿನ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಲು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಎಡ್ಡೆ ಶಿಕ್ಷಕರಿಗೆ ಮಾತ್ರ ಮಾರ್ಗದರ್ಶಕ ಚಿಂತನೆ ಕೊರಿಯರೆ ಸಾಧ್ಯ. ಸಾಮಾಜಿಕ ಕಾಳಜಿನ ಪಡೆಯೊನ್ನ ರವೀಂದ್ರ ರಯ್ಯರಿನ ಚಿಂತನ ಕೃತಿ ಮಾತೆರೆಗ್ಲ ಮಾರ್ಗದರ್ಶಿ ಪಂಡ ತೆರಿಪಾಯರು. ಒಂದು ಪುಸ್ತಕ, 1-2 ಪುಸ್ತಕ ತರುವುದಕ್ಕೆ ಖಂಡಿತಕ್ಕೂ ರವೀಂದ್ರ ರೈ ಅವರಿಗೆ ಕಷ್ಟ ಆಗುತ್ತಿರಲಿಲ್ಲ. ಹಾಗಾದರೆ ಯಾಕೆ ಒಂದು 5-6 ಮಂದಿಯನ್ನು ಇರಲಿ, ಅದಕ್ಕೊಂದು ಆ ಪುಸ್ತಕಕ್ಕೆ ಒಂದು ಸಾಮಾಜಿಕ ಒಂದು ಮನ್ನಣೆ ಬರ್ತದೆ, ಮತ್ತು ಅದೊಂದು ಕೆಲವರ ಬೆಂಬಲದಿಂದ ಪ್ರಕಟವಾದ ಪುಸ್ತಕ, ಅದಕ್ಕೊಂದು ವಿಶೇಷವಾದ ಒಂದು ಅರ್ಥ ಇರ್ತದೆ ಎನ್ನುವ ದೃಷ್ಟಿಯಿಂದ ನಾನು ವಿಶೇಷವಾಗಿ ಬಹಳ ಮುಖ್ಯವಾಗಿ ಈ ತಾಲೂಕು ಘಟಕದ ಈ ಸಮ್ಮೇಳನದ ಅಥವಾ ಈ ಕಾರ್ಯಕ್ರಮದ ಹೊತ್ತಿನಲ್ಲಿ ಇಂಥ ದಾಸೋಹಿಗಳು ಕೂಡ ದಾಸೋಹ ಮಾಡುವಂಥದ್ದು ಇದ್ದೇ ಇದೆ ನಮ್ಮ ಹತ್ರ. ಇದು ಜ್ಞಾನಕ್ಕೆ ಒಂದು ಅರಿವನ್ನು ಹಂಚುವ ಕೆಲಸಕ್ಕೆ ಹೀಗೆ ಕೈ ಜೋಡಿಸುವ 6 ಮಂದಿಯನ್ನು 8 ಮಂದಿ ಇದ್ದಾರೆ, 8 ಮಂದಿಯನ್ನು ಹೆಸರು ಹೇಳಿದರೆ 8 ಮಂದಿಯನ್ನು ಕೂಡ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಬಹಳ ಪ್ರೀತಿಯಿಂದ ಗೌರವದಿಂದ ನಾನು ಅಭಿನಂದಿಸ್ತೇನೆ. ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ. ಒಂದು ಶೀರ್ಷಿಕೆಯೇ ಈ ಚಿಂತನ ಏನನ್ನು ಸೂಚಿಸ್ತದೆ ಅಂತ ಹೇಳ್ತದೆ. ಶೀರ್ಷಿಕೆ ನಿಮಗೆ ಇದನ್ನು ಹೀಗೆ 1ನೇ ಪುಟದಿಂದಲೇ 191, ಇದರಲ್ಲಿ 186 ಪುಟಗಳುಂಟು, ಇದರಲ್ಲಿ 53 ಚಿಂತನೆಗಳು. ನೀವು ಇದನ್ನು ಆರಂಭದಿಂದಲೇ ಓದಬೇಕಾಗಿಲ್ಲ. ಹೀಗೆ ತೆಗೆದು ನಿಮಗೆ ಯಾವುದು ಬೇಕು, ಯಾವ ಚಿಂತನವನ್ನು ಕೂಡ ನೀವು ಓದಬಹುದು. ಅಥವಾ ಪರಿವಿಡಿ ನೋಡಿ ಯಾವ ಸಂದರ್ಭಕ್ಕೆ ಯಾವ ಬರಹ ಬೇಕು, ನಿಮ್ಮ ಮಕ್ಕಳಿಗೆ ಯಾವ ಈ ಲೇಖನವನ್ನು ಓದಿಸಬಹುದು ಅಂತ. ಈ ಹೊರತು ಉಳ್ಳಾಲ ಕನ್ನಡ ಸಾಹಿತ್ಯ ಪರಿಷತ್ ವತಿರ್ದು ಲೇಖಕರು ರವೀಂದ್ರ ರೈ ಕಲ್ಲಿಮಾರ್ ದಂಪತಿಲೇನು ಮಾನಾದಿಗೆ ಮಲ್ತೇರು. ತುಳುನಾಡ ಐಕ್ಯತಾ ವೇದಿಕೆ ಅಧ್ಯಕ್ಷರು ಎ ಹೈದರ್ ಪ್ರತಿಪಾಡಿ ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಕೃತಿತ ಲೇಖಕರು ಕೆ ರವೀಂದ್ರ ರೈ ಕಲ್ಲಿಮಾರ್ ಪ್ರಾಸ್ತಾವಿಕ ಪಾತ್ರ ಪಂಡರು. ಒಂದು, ಈಗಿನ ವಿದ್ಯಾವಂತರಿಗೆ ನಮ್ಮ ಧರ್ಮ, ನಮ್ಮ ದೈವ, ನಮ್ಮ ದೇವರು ಇದರ ಬಗ್ಗೆ ಒಂದು ಗೊಂದಲ, ನಂಬಿಕೆ ಇಲ್ಲ, ಸರಿಯಾಗಿ ನಂಬಿಕೆ ಕಡಿಮೆ ಉಂಟು ಈಗ. ಯಾಕೆಂದರೆ ಬಹಳ ಫಾರ್ವರ್ಡ್ ಅವರೀಗ, ಈಗಿನ ಮಕ್ಕಳೆಲ್ಲ ಬಹಳ ಮುಂದುವರಿದವರು. ಆದ ಕಾರಣ ಅವರಿಗೆ ಏನಾದರೂ ಈ ಧರ್ಮದ ಬಗ್ಗೆ, ಈ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಬೇಕು ಎನ್ನುವಂಥದ್ರ ಬಗ್ಗೆ ಈ ಲೇಖನದಲ್ಲೆಲ್ಲ ಉಲ್ಲೇಖ ಮಾಡಿದ್ದೇನೆ, ಅಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತು ನಾವು ಈ ಧಾರ್ಮಿಕ ಹಬ್ಬಗಳನ್ನೆಲ್ಲ ಅಲ್ಲಲ್ಲಿ ಆಚರಿಸ್ತೇವೆ, ಬಹಳ ಗೌಜಿ ಮಾಡ್ತೇವೆ, ಎಲ್ಲ ಬ್ಯಾಂಡ್ ವಾದ್ಯ ಎಲ್ಲ ಬಹಳ ಜೋರಿನಲ್ಲಿ ಉಂಟು, ಭಾಳಷ್ಟು ಲಕ್ಷಾಂತರ ಖರ್ಚು ಮಾಡ್ತೇವೆ. ಆದರೆ ಅದರ ಮೌಲ್ಯ ಏನು ಎನ್ನುವುದನ್ನು ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸುವುದೇ ಇಲ್ಲ.
ಆದ ಕಾರಣ ಅಂಥ ಸಂದೇಶವೂ ಕೂಡ ಏನಾಗಬೇಕು, ಈ ಪುಸ್ತಕದ ಮೂಲಕ ಹೋಗಬೇಕು ಸಮಾಜಕ್ಕೆ ಅಂತ ಹೇಳಿಕೊಂಡು ಅದರಲ್ಲಿ ತುಂಬ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದೇನೆ. ಭಾಗ್ಯರಾಜ್ ಹರೇಕಳ ಸಭೆ ಸ್ಥಾರಿಕೆ ಮಲ್ತೇರು. ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಧನಂಜಯ್ ಕುಂಬ್ಳೆ ಸಭೆ ನಿಂತ್ಕೊಂಡಿರು. ಕೋಶಾಧಿಕಾರಿ ಉದ್ಯಮಿ ಕಂಫರ್ಟ್ ಸಿಂಗ್ ಮಾಲಕೇರು ಚಂದ್ರಹಾಸ್ ಶೆಟ್ಟಿ ಸೊಲ್ಮೆ ಸಂದಾಯರು. ಈ ಪೊರ್ತು ಗಾಯಕರು ತೋನ್ಸೆ ಪುಷ್ಕಳ್ ಕುಮಾರ್ ಬಳಗದಕ್ಲಿರ್ದು ಭಾವಸಂಧ್ಯಾ ಕಾರ್ಯಕ್ರಮ ನಡೆದನು. ಸದಯದಲ್ಲಿ ಮುನ್ನಡೆಸೋ ಅರಿವು ಬೆಳಕೆ, ಮಧುರವಾಗಲಿ ಬದುಕು ಹಿಂಗಿ ಹೋಗಲಿ ಅಳುಕು, ಮಧುರವಾಗಲಿ ಬದುಕು ಹಿಂಗಿ ಹೋಗಲಿ ಅಳುಕು, ಮುದವರಳಿ ಬರಲೆಂದೆ ಎದೆಯ ಬಯಕೆ, ಹೃದಯದ ಕಾಶದೊಳು ಉದಿಸಿ ಬೆಳಕೆ, ಸದಯದಲ್ಲಿ ಮುನ್ನಡೆಸೋ ಅರಿವು ಬೆಳಕು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕೊರಲ್ದ ಇನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಪೊಸಕೊರಲ್ 24x7.